ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ 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 ಹರಿ 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 ರಾಮ 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 ಹರಿ 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 ಕೃಷ್ಣ 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 ಹರಿ 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 ರಾಮ 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 ಹರಿ ಹರಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರು ಶ್ರೀಧರಕಮಲಂ ಶ್ರೀಗುರು ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾಕೃಷ್ಣ ಪಾದಾತ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ ಶ್ರೀ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಶ್ರೀ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಉಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತಿ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯವಾಚ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಅನಂತ ಕೋಟಿ ವೈಷ್ಣವೃಂದಕ್ಕೆ ಜಯ ರಾಮಾಚಾರ್ಯ ಹರಿದಾಸ್ ಠಾಕೂರ್ಗೆ ಜಯ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತದ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಮಾತಾಜಿ ನಿನ್ನೆ ಶ್ಲೋಕ 72 ಮಾತಾಜಿ ಎಕ್ಸ್ಪ್ಲೈನ್ ಮಾಡ್ಬೇಕು ಮಾತಾಜಿ. ಹಾ ಮಾತಾಜಿ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಸೊ ಈಗ ನಾವು ಚೈತನ್ಯ ಚರಿತಾಮೃತದ ಆದಿಲೀಲಾ 7ನೇ ಅಧ್ಯಾಯದ ಶ್ಲೋಕ 72ನೇ ಒಂದು ಶ್ಲೋಕವನ್ನು ನೋಡ್ತಾ ಇದ್ವಿ. ಮೂರ್ಖ ತುಮಿ ತೋಮರ ನಾಹಿಕ ವೇದಾಂತಾಧಿಕಾರ ಕೃಷ್ಣ ಮಂತ್ರ ಜಪ ಸದಾ ಈ ಮಂತ್ರ ಸಾರ. ಅನುವಾದ ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ನೀನೊಬ್ಬ ಮೂರ್ಖ ಎಂದರವರು. ನೀನು ವೇದಾಂತ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಲು ಅರ್ಹನಲ್ಲ. ಆದ್ದರಿಂದ ನೀನು ಸದಾ ಕೃಷ್ಣನ ಪುಣ್ಯನಾಮದ ಜಪವನ್ನು ಮಾಡು. ಇದೇ ಎಲ್ಲ ಮಂತ್ರಗಳ ಅಥವಾ ವೈದಿಕ ಮಂತ್ರಗಳ ಸಾರ ಸರ್ವಸ್ವ. ಇದು ಯಾರು ಹೇಳ್ತಿರುವಂತದ್ದು ಅಂದ್ರೆ ಚೈತನ್ಯ ಮಹಾಪ್ರಭುಗಳು. ಯಾರಿಗೆ ಹೇಳ್ತಾ ಇರುವುದು? ಪ್ರಕಾಶಾನಂದ ಸರಸ್ವತಿಯವರಿಗೆ. ಅಂದ್ರೆ ಅಲ್ಲಿ ಎಲ್ಲ ಈ ವೇದಾಂತಿಗಳು ಅವರೆಲ್ಲರೂ ಕೂಡ ಒಂದು ಕಡೆ ಅವರು ಸೇರಿದ್ದಾರೆ. ಒಬ್ಬ ಬ್ರಾಹ್ಮಣ ಆ ಒಂದು ಸ್ಥಳಕ್ಕೆ ಚೈತನ್ಯ ಮಹಾಪ್ರಭುಗಳನ್ನ ಆಹ್ವಾನಿಸಿದ್ದಾನೆ. ಈ ಒಂದು ಇಂದಿನ ಒಂದು ವಿಚಾರ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ತಪನ ಮಿಶ್ರ ಮತ್ತೆ ಚಂದ್ರಶೇಖರ ಅವರ ಮುಂದೆ ಚೈತನ್ಯ ಮಹಾಪ್ರಭುಗಳನ್ನ ಅನೇಕ ಈ ಒಂದು ಕಾಶಿಯಲ್ಲಿ ಇದ್ದಂತಹ ಸನ್ಯಾಸಿಗಳು ಇತರ ಜನ ಅವರನ್ನ ಅವಹೇಳನ ಮಾಡ್ತಾ ಇರ್ತಾರೆ. ಇವರು ನಿಜವಾದ ಅಂದ್ರೆ ಗಂಭೀರವಾಗಿ ಸನ್ಯಾಸ ಸ್ವೀಕಾರ ಮಾಡಿರುವಂತ ವ್ಯಕ್ತಿ ಅಲ್ಲ. ಇವ್ರು ಯಾವಾಗ್ಲೂ ಕೂಡ ವೇದಾಧ್ಯಯನ, ಶಾಸ್ತ್ರಗಳು, ವ್ಯಾಕರಣಗಳು ಇದರ ಬಗ್ಗೆ ಹೆಚ್ಚು ಸಮಯ ಕೊಡದಿರ ಯಾವಾಗ್ಲೂ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿ ಅವರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿರ್ತಾರೆ. ಆದ್ರೆ ಯಾರು
ಭಕ್ತರಿರ್ತಾರೆ, ವೈಷ್ಣವರು ಇರ್ತಾರೆ, ಅವರು ವೈಷ್ಣವ ಅಪರಾಧ ಇನ್ನೊಬ್ರು ಮಾಡ್ತಿರ್ಬೇಕಾದ್ರೆ ಅದನ್ನ ಕೇಳಬಾರದು ಅಂತ. ಆದ್ರೆ ಇವರು ಅದನ್ನ 3 ರೀತಿಯಲ್ಲಿ ಅದನ್ನ ತಡಿಬೇಕು ಅಂತ ಹೇಳ್ತಾರೆ. ಒಂದು, ಅವ್ರ ಜೊತೆ ವಾದ ಮಾಡಿ ಅವರನ್ನ ಸೋಲಿಸ್ಬೇಕು. ಇನ್ನ ಒಂದು, ಅವರನ್ನ ಕೊಲ್ಲಬೇಕು ಅಂತ ಹೇಳ್ತಾರೆ. ಆಗಿಲ್ಲ ಅಂತಂದ್ರೆ ನಾವೇ ಸಾಯ್ಬೇಕು. ಅದು ಆಗಲ್ಲ ಅಂತಂದ್ರೆ ಆ ಸ್ಥಳವನ್ನ ಬಿಟ್ಟು ಹೊರಟೋಗ್ಬೇಕು ಅಂತ. ಆದ್ರೆ ಇಲ್ಲಿ ಇವರು ಆ 3 ಕೂಡ ಮಾಡಕ್ ಆಗದೆ ಇದ್ದ ಕಾರಣ ಅವ್ರನ್ನ ಹೋಗಿ ಚೈತನ್ಯ ಮಹಾಪ್ರಭುಗಳ ಹತ್ರ ಕೇಳ್ಕೊತಾರೆ, ನೀವೇ ನಮಗೆ ಶಿಕ್ಷೆ ಕೊಡಿ, ನಾವು ಸಾಯೋದಕ್ಕೂ ಕೂಡ ಸಿದ್ಧ ಇದೀವಿ ಅಂತ ಹೇಳ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ ಅಂದ್ರೆ ಅವರು ನಗ್ತಾರೆ. ಆದ್ರೆ ವೈಷ್ಣವರಲ್ಲಿ ಇರುವಂತ ಇನ್ನೊಂದು ಗುಣ ಏನು ಅಂದ್ರೆ, ಯಾರಾದ್ರೂ ಒಂದು ವ್ಯಕ್ತಿ ತನ್ನನ್ನ ಅವಹೇಳನ ಮಾಡ್ತಾನೆ ಅಂದಾಗ ಅವನದನ್ನ ನಗ್ತಾ ನಗ್ತಾ ಸ್ವೀಕಾರ ಮಾಡ್ತಾನೆ. ಯಾಕಂದ್ರೆ ತನ್ನನ್ನ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಂತ. ಅಂದ್ರೆ ಇದು ಸ್ವತಃ ಕೃಷ್ಣನೇ, ಆದ್ರೆ ಭಕ್ತರ ಸ್ಥಾನದಲ್ಲಿ ಇರೋದ್ರಿಂದ ಅವನು ಅದನ್ನ ಕೇಳಿ ನಗ್ತಾರೆ. ಮತ್ತೆ ಆಮೇಲೆ ಏನ್ ಮಾಡ್ತಾರೆ, ಅಲ್ಲಿ ಒಂದು ಲೀಲೆಯನ್ನ ಮಾಡೋದಕ್ಕೆ ಅವರು ನಿರ್ಧಾರ ಮಾಡ್ತಾರೆ. ಆಗ ಅವರ ಎದುರುಗಡೆನೆ ಒಬ್ಬ ಬ್ರಾಹ್ಮಣ ಬಂದು ಅವರನ್ನ, ಈ ಒಂದು ಎಲ್ಲಾ ಸನ್ಯಾಸಿಗಳ ಒಕ್ಕೂಟ ನಡೀತಾ ಇದೆ, ಅಲ್ಲಿಗೆ ಅವರನ್ನ ಆಹ್ವಾನ ಮಾಡ್ತಾರೆ, ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ. ಆದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಯಾರು ಈ ವೇದಾಂತಿಗಳಿದ್ದಾರೆ ಅಂತಹ ಸ್ಥಳಕ್ಕೆ ಚೈತನ್ಯ ಮಹಾಪ್ರಭುಗಳು ಕರೆದ್ರು ಬರೋದು ಅವನಿಗೆ ನಿಶ್ಚಯ ಇರೋದಿಲ್ಲ, ಆದ್ರೂ ಕೂಡ ಅವನು ಕರೀತಾನೆ. ಇವರು ಕೂಡ ಒಪ್ಕೋತಾರೆ ಚೈತನ್ಯ ಮಹಾಪ್ರಭುಗಳು, ಮತ್ತೆ ಅವರು ಅಲ್ಲಿಗೆ ಹೋಗ್ತಾರೆ. ಹೋದಾಗ ಏನ್ ಮಾಡ್ತಾರೆ, ಸಾಧಾರಣವಾಗಿ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ, ಒಂದು ಮನೆಯನ್ನ ಪ್ರವೇಶ ಮಾಡೋದಕ್ಕೆ ಮುಂಚೆ ಅಲ್ಲಿ ಒಂದು ಕೈ ಕಾಲು ತೊಳೆಯೋದಕ್ಕೆ ಒಂದು ಸ್ಥಳ ಅಂತ ಇರುತ್ತೆ. ಅಲ್ಲಿ ಎಲ್ಲರೂ ಕೈ ಕಾಲು ತೊಳೆದು ನಂತರ ಒಳಗಡೆ ಹೋಗ್ತಾರೆ. ಹಾಗೆ ಇದ್ದಂತಹ ಸ್ಥಳದಲ್ಲಿ ಅವ್ರು ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳು ಅಲ್ಲೇ ಕೂರ್ತಾರೆ, ಅಂತಹ ಜಾಗದಲ್ಲಿ ಕೂತ್ಕೋತಾರೆ. ಕೂತ್ಕೊಂಡಾಗ ಪ್ರಕಾಶಾನಂದ ಸರಸ್ವತಿಯವರು ನೋಡ್ತಾರೆ. ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ಇಂತಹ ಜಾಗದಲ್ಲಿ ನೀವ್ ಯಾಕೆ ಕೂತ್ಕೊಂಡ್ರಿ, ನಿಮ್ಗೆ ಏನಾದ್ರೂ ಬೇಸರ ಆಗಿದ್ಯಾ, ದುಃಖ ಆಗಿದ್ಯಾ, ನಿಮ್ಗೆ ಏನಾದ್ರೂ ಅವಮಾನ ಆಗಿದೆಯಾ, ಯಾಕೆ ಇಂಥ ಜಾಗದಲ್ಲಿ ಕೂತ್ಕೊಂಡಿದ್ದೀರಾ, ಎದ್ದು ಬನ್ನಿ ಅಂತ ಕರೆಯೋದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆಡಿದಂತ ಮಾತುಗಳು. ಆಗ ಪ್ರಕಾಶಾನಂದ ಸರಸ್ವತಿಯವರು ಕೂಡ ಅವರನ್ನ ಪ್ರಶ್ನೆ ಮಾಡ್ತಾರೆ, ನೀವು ಯಾಕೆ ಸನ್ಯಾಸ ತಗೊಂಡಂತವ್ರೆಲ್ಲರೂ ವೇದಾಂತಗಳನ್ನ ಅಧ್ಯಯನ ಮಾಡ್ತಾರೆ, ನೀವು ಅದನ್ನ ಬಿಟ್ಟು ಯಾವಾಗ್ಲೂ ಯಾಕೆ ಸಂಕೀರ್ತನೆಯಲ್ಲಿ ತೊಡಗಿರ್ತೀರಿ ಅಂತ ಪ್ರಶ್ನೆ ಮಾಡಿದಾಗ, ಆಗ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ವಾಕ್ಯವನ್ನ ಹೇಳ್ತಾ ಇದ್ದಾರೆ, ನಾನೊಬ್ಬ ಮೂರ್ಖ. ಅಂದ್ರೆ ಅವರು ಕೇಶವ ಭಾರತಿ ಅವರಿಂದ ಈ ಒಂದು ದೀಕ್ಷೆನ ತಗೊಂಡಿದ್ದಾರೆ. ಅದರಲ್ಲೂ ಕೂಡ ಹೇಳ್ತಾರೆ, ಉನ್ನತ ವರ್ಗದ ಸನ್ಯಾಸಿಗಳು, ಕಡಿಮೆ ಮಾನ್ಯತೆ ಪಡೆದಂತ ಸನ್ಯಾಸಿಗಳು ಅಂತ ಹೇಳುವಾಗೆ, ಸರಸ್ವತಿ ಅನ್ನುವಂತಹ ಒಂದು ಯಾರು ಏನಂತ ಹೇಳ್ತಾರೆ, ಬಿರುದನ್ನ ಪಡೆದಿರ್ತಾರೆ, ಅವರೆಲ್ಲರೂ ಕೂಡ ಉನ್ನತ ಸ್ಥಾನವನ್ನ ಪಡೆದಿರ್ತಾರೆ. ಮತ್ತೆ ಭಾರತಿ ಎನ್ನುವ ಅಂದ್ರೆ ಸರ್ನೇಮ್ ತಗೊಂಡವರೆಲ್ಲ ಕಡಿಮೆ ಅವರಿಗೆ ಆದ್ಯತೆ ಅನ್ನುವಂಥದ್ದು ಸನ್ಯಾಸಿಗಳಲ್ಲಿ ಇರುತ್ತೆ. ಹಾಗಾಗಿ ಅವ್ರು ಹೇಳ್ತಾರೆ, ಇಲ್ಲ ನೀವು ನನಗಿಂತ ಉನ್ನತ ಸ್ಥಾನದಲ್ಲಿದ್ದೀರಿ, ನಾನು ಕೆಳವರ್ಗಕ್ಕೆ ಸೇರಿದವನು, ಹಾಗಾಗಿ ನಾನು ಇಲ್ಲಿ ಕೂತಿದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತಾರೆ, ಯಾಕೆ ಅವರು ಸಂಕೀರ್ತನೆ ಮಾಡ್ತೀರಾ, ಯಾಕೆ ವೇದಾಧ್ಯಯನ ಮಾಡೋದಿಲ್ಲ ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ನಾನೊಬ್ಬ ಮೂರ್ಖ ಅಂತ. ಇಲ್ಲಿ ನನ್ನ ಗುರುಗಳು ಕೇಶವ ಭಾರತಿಯವರು ಅವರು ತಿಳಿದು ನನಗೆ ಏನಂತ ಹೇಳಿದ್ದಾರೆ ಅಂತಂದ್ರೆ, ನೀನು ವೇದಾಂತ ತತ್ವಶಾಸ್ತ್ರಗಳನ್ನ ಮಾಡೋದಕ್ಕೆ ಯೋಗ್ಯತೆ ಇಲ್ದವನು ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ನನ್ನ ಒಂದು ಏನಂತ ಹೇಳ್ತಾರೆ, ನನ್ನ ಒಂದು ಕೆಪಾಸಿಟಿ ಅಂತ ಹೇಳ್ತೀವಲ್ಲ, ಹಾಗೆ ಅದಕ್ಕೆ ಸರಿಯಾದ್ದು ಏನು ಅಂತಂದ್ರೆ, ನೀವು ಸದಾ ಕೃಷ್ಣನ ಪುಣ್ಯನಾಮದ ಜಪವನ್ನು ಮಾಡಿ ಸಾಕು ಅಂತ ಹೇಳ್ತಾರೆ. ಸೊ ಆಮೇಲೆ ಅದಕ್ಕಾಗಿ ನಾನು ಈ ರೀತಿ ಎಲ್ಲ ವೈದಿಕ ಮಂತ್ರಗಳ ಸಾರಸರ್ವ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಹರಿನಾಮ ಸಂಕೀರ್ತನೆ ಅನ್ನುವಂಥದ್ದು, ವೇದಗಳನ್ನ ಓದೋದಕ್ಕೆ ಯಾರಿಗೆ ಸಾಧ್ಯ ಆಗೋದಿಲ್ಲ, ಅವರು ಹರಿನಾಮ ಸಂಕೀರ್ತನೆ ಮಾಡಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗ್ಲಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ ಅವರು ಈ ವಿಚಾರವಾಗಿ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಏನಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ವ್ಯಕ್ತಿಯ ಗುರುಗಳ ಬಾಯಿಂದ ಕೇಳಿದ ಮಾತುಗಳ ಪ್ರಕಾರ ಯಥಾವತ್ತಾಗಿ ನಡೆದುಕೊಂಡ್ರೆ ತನ್ನ ಜೀವನ ಯಾತ್ರೆಯಲ್ಲಿ ಅತ್ಯಂತ ಪರಿಪೂರ್ಣವಾದ ಯಶಸ್ಸನ್ನು ಸಾಧಿಸುತ್ತಾನೆ. ಗುರುಗಳ ಮಾತನ್ನು ಅಂಗೀಕಾರ ಮಾಡುವುದಕ್ಕೆ ಶ್ರೌತ ವಾಕ್ಯ ಎಂದು ಕರೆಯುತ್ತಾರೆ. ಅಂದ್ರೆ ಶಿಷ್ಯನಾದವನು ಏನ್ ಮಾಡ್ಬೇಕು ಅಂದ್ರೆ, ಗುರು ವಪು ಸೇವೆ ವಾಣಿ ಸೇವೆ ಅಂತ ಹೇಳ್ತಾರೆ. ಅಲ್ಲಿ ವಪು ಸೇವೆಗಿಂತಲೂ ವಾಣಿ ಸೇವೆ ಮಾಡಿದ್ರೆ ಅದು ಗುರುಗಳಿಗೆ ತುಂಬಾ ಹೆಚ್ಚು ಖುಷಿಯನ್ನು ಕೊಡುತ್ತೆ. ಯಾಕಂದ್ರೆ ಗುರುಗಳು ಇರ್ಲಿ ಇಲ್ಲದೆ ಹೋಗಲಿ, ಅವರ ಮಾತುಗಳನ್ನ ಯಾರು ಕೇಳ್ತಾರೆ, ಅದರಂತೆ ಯಾರು ನಡ್ಕೋತಾರೆ, ಅಂತಹ ಶಿಷ್ಯ ಅವನು ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕವಾಗಿ ಯಶಸ್ಸನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಪ್ರಭುಪಾದರು
ಪ್ರಭುಪಾದರು ಗೃಹಸ್ಥರಾಗಿದ್ರು. ಹೆಚ್ಚು ಕಡಿಮೆ 2-3 ಬಾರಿ ಅಷ್ಟೇ ಅವರು ಅವರ ಗುರುಗಳನ್ನ ಸಂಧಿಸಿದ್ರು. ಆದ್ರೆ ಅವರು ಹೇಳಿದ ಮಾತುಗಳು ಏನಿತ್ತು ಅದನ್ನ ಅವರು ಚಾಚು ತಪ್ಪದೆ ಅವರು ಜೀವನ ಪರ್ಯಂತ ಅದನ್ನ ಅನುಷ್ಠಾನ ಮಾಡಿದ್ರು. ಹಾಗಾಗಿ ಅವರು ಒಂದು ಯಶಸ್ಸಿನ ಗುಟ್ಟು ಅವರು ಹೇಳ್ತಾರೆ. ನನಗೆ ಈ ಒಂದು ಇಸ್ಕಾನ್ ಸಂಸ್ಥೆ ಸ್ಥಾಪನೆ ಮಾಡೋದಕ್ಕೆ ನಾನು ಮಾಡಿದ್ದಲ್ಲ, ಇದು ನನ್ನ ಗುರುಗಳು ಮಾಡಿದ್ದು. ಅವರ ಮಾತುಗಳು, ನಾನು ಏನು ಅದನ್ನ ಅನುಸರಣೆ ಮಾಡಿದ ಅವರ ಹೇಳಿದ ಹಾಗೆ ಆ ಒಂದು ಯಶಸ್ಸು ಇದು ಅಂತ ಹೇಳ್ತಾರೆ. ಹಾಗೆ ಗುರುಗಳ ಮಾತನ್ನು ಅಂಗೀಕಾರ ಮಾಡೋದನ್ನ ಇಲ್ಲಿ ಶ್ರೌತ ವಾಕ್ಯ ಅಂತ ಕೂಡ ಕರಿತಾ ಇದ್ದಾರೆ. ಶಿಷ್ಯನ ಗುರುಗಳ ಮಾತನ್ನು ಸ್ವಲ್ಪವೂ ಚ್ಯುತಿ ಇಲ್ಲದೆ ನೆರವೇರಿಸುವುದನ್ನು ಇದು ಸೂಚಿಸುತ್ತದೆ. ಅಂದ್ರೆ ಗುರುಗಳ ಹೇಳಿದ್ದನ್ನ ಚಾಚು ತಪ್ಪದೆ ಮಾಡುವಂತದ್ದು ಅಂತ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಕೂಡ ಒಂದು ವ್ಯಾಖ್ಯಾನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಶಿಷ್ಯನು ತನ್ನ ಗುರುಗಳ ಮಾತನ್ನು ತನ್ನ ಪ್ರಾಣ ಮತ್ತು ಆತ್ಮ ಎಂಬಂತೆ ಸ್ವೀಕರಿಸಬೇಕು. ಇಲ್ಲಿ ದೀಕ್ಷೆ ಕೊಟ್ಟಂತಹ ಗುರುಗಳು ನಮ್ಮ ಜನ್ಮ ಕೊಟ್ಟಂತ ತಂದೆಗಿಂತ ಹೆಚ್ಚು ಅಂತ ಹೇಳ್ತಾರೆ. ಜನ್ಮ ಕೊಟ್ಟಂತ ತಂದೆ ಈ ಜನ್ಮಕ್ಕೆ ಮಾತ್ರ ತಂದೆ, ಆದ್ರೆ ಗುರು ಅವನು ಜನ್ಮ ಜನ್ಮಾಂತರಗಳ ತಂದೆ. ಹಾಗಾಗಿ ಅವರ ಮಾತನ್ನ ಯಾರು ಶಿಷ್ಯನಾದವನಿದ್ದಾನೆ ಅವನು ತನ್ನ ಪ್ರಾಣ ಅಥವಾ ಆತ್ಮ ಅನ್ನುವ ರೀತಿಯಲ್ಲಿ ಅದಕ್ಕೆ ಒಂದು ಪ್ರಾಶಸ್ತ್ಯವನ್ನ ಕೊಡಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅವರ ಗುರುಗಳು ಪುಣ್ಯನಾಮವನ್ನು ಜಪಿಸುವಂತೆ ಆದೇಶಿಸಿದರು. ಅಂದ್ರೆ ಈ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ನನ್ನ ಗುರುಗಳು ನನಗೆ ಹೇಳಿದ್ದು ಹರಿನಾಮ ಸಂಕೀರ್ತನೆ ಮಾಡುವಂತ. ಅವರ ನಿರ್ದೇಶನದ ಪ್ರಕಾರ ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಮಹಾಮಂತ್ರ ಸದಾ ಜಪಿಸುತ್ತಿದ್ದಾರೆ. ಅಂದ್ರೆ ಅವರು ನನ್ನ ಗುರುಗಳು ಏನ್ ಹೇಳಿದ್ದಾರೆ ಅವರ ಹೇಳಿದ್ದನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನು ಎಲ್ಲದರ ಮೂಲ. ಆದ್ದರಿಂದ ಒಬ್ಬ ವ್ಯಕ್ತಿಯು ಸಂಪೂರ್ಣ ಕೃಷ್ಣ ಪ್ರಜ್ಞೆವಂತನಾಗಿದ್ದರೆ ಕೃಷ್ಣನೊಡನೆ ಅವನ ಸಂಬಂಧವು ಸಂಪೂರ್ಣವಾಗಿ ಖಚಿತಗೊಂಡಂತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಯಾರಾದ್ರೂ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣವಾಗಿ ಆ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದ್ರು ಅಂತಂದ್ರೆ ಅವರು ಕೃಷ್ಣನ ಜೊತೆಯಲ್ಲಿ ಅವರ ಸಂಬಂಧ ಅದು ಗಾಢವಾದ ಸಂಬಂಧ, ಅದು ಸಂಪೂರ್ಣವಾಗಿ ಏರ್ಪಟ್ಟಿದೆ ಅಂತ ಹೇಳ್ಕೋಬಹುದು. ಆದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದ ಜನ ಅನೇಕ ಜನ ಇದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ಅತಿ ವಿರಳ. ಆದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದ ಜನನೇ ಹೆಚ್ಚಿದ್ದಾರೆ. ಮತ್ತೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಭಾಗಶಃ ಸಂಬಂಧವನ್ನು ಹೊಂದಿರ್ತಾರೆ. ಎಲ್ಲರಿಗೂ ಕೂಡ ಭಗವಂತನ ಜೊತೆ ಸಂಬಂಧ ಇದೆ. ಶುದ್ಧ ಭಕ್ತರಿಗೂ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹ ಭಕ್ತರಿಗೂ ಇಲ್ಲದ ಭಕ್ತರಿಗೂ ಇರೋ ವ್ಯತ್ಯಾಸವನ್ನ ಹೇಳ್ತಾ ಇದ್ದಾರೆ. ಇವರ ಸಂಬಂಧ ಅದು ಭಾಗಶಃ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸಮೋಹಂ ಸರ್ವಭೂತೇಶು ನಾ ದ್ವೇಷ್ಟಿ ನಾ ಪ್ರಿಯ ಅಂತ. ಅಂದ್ರೆ ಯಾರನ್ನು ದ್ವೇಷಿಸೋದಿಲ್ಲ, ಯಾರನ್ನು ಪ್ರೀತಿಸೋದಿಲ್ಲ. ಆದ್ರೆ ಭಗವಂತನ ಸಂಬಂಧ ಎಲ್ಲರ ಜೊತೆ ಯಾವಾಗ್ಲೂ ಇರುತ್ತೆ. ಆದ್ರೆ ಭಗವಂತನಿಗೆ ಯಾರು ವಿಶೇಷವಾಗಿ ಶುದ್ಧ ಭಕ್ತರು ಇರ್ತಾರೆ ಅವರ ಜೊತೆಯಲ್ಲಿ ಅವನು ಪಕ್ಷಪಾತ ಮಾಡ್ತಾನೆ. ಅಂದ್ರೆ ಅವರ ಜೊತೆಯಲ್ಲಿ ಹೆಚ್ಚು ಅವನು ಪ್ರೀತಿ ಸಂಬಂಧವನ್ನ ಹೊಂದಿರ್ತಾನೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಉಳಿದವರ ಜೊತೆ ಅವನ ಸಂಬಂಧ ಅನ್ನುವಂಥದ್ದು ಭಾಗಶಃ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವನು ತನ್ನ ಸಹಜ ಸ್ವರೂಪದಲ್ಲಿ ಇರುವುದಿಲ್ಲ. ಯಾರು ಈ ಭಾಗಶಃ ಒಂದು ಸಂಬಂಧವನ್ನ ಹೊಂದಿರ್ತಾನೆ ಅವನು ತನ್ನ ಸಹಜ ಸ್ವಭಾವವನ್ನ ಮರ್ತು ಹೋಗಿದ್ದಾನೆ. ಅಂದ್ರೆ ಅವನ ಒಂದು ಸ್ವರೂಪ ಸ್ಥಿತಿಯನ್ನ ಅವನು ಮರ್ತು ಹೋಗಿದ್ದಾನೆ. ನಾವೆಲ್ಲರೂ ಕೂಡ ನಮ್ಮ ಸ್ವರೂಪ ಸ್ಥಿತಿ ಏನು? ಹರೇ ಕೃಷ್ಣ. ನಮ್ಮ ಸಹಜ ಸ್ವರೂಪ ಸ್ಥಿತಿ ಯಾವುದು? ಕೃಷ್ಣದಾಸ. ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯ ದಾಸ. ಅದನ್ನ ಮರ್ತೋಗಿದ್ದಾರೆ ಅವರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವತಃ ದೇವೋತ್ತಮ ಪರಮ ಪುರುಷರಾದ ಕೃಷ್ಣನೇ ಆಗಿದ್ದಾರೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣನೇ, ಆದ್ರೆ ಅವರು ಭಕ್ತರಾಗಿ ಬಂದಿದ್ದಾರೆ. ಮತ್ತೆ ಅವರು ತಮ್ಮ ಒಂದು ನಿಜ ಸ್ವರೂಪವನ್ನ ಯಾರ ಮುಂದೆನೂ ಬಹಿರಂಗನೂ ಪಡಿಸ್ತಾ ಇಲ್ಲ. ಮತ್ತೆ ಅವರು ಒಂದು ಭಕ್ತರ ಭಾವದಲ್ಲಿ ಕೂಡ ಬಂದಿದ್ದಾರೆ. ಹಾಗಾಗಿ ಅವರು ಶಿಷ್ಯ ಅಂತ ಇಲ್ಲಿ ಹೇಳ್ಕೊತಾ ಇದ್ದಾರೆ. ನಾನು ಗುರು ಅಲ್ಲ, ನಾನು ಶಿಷ್ಯ ಅಂತ. ಅವರು ಸಮಸ್ತ ಬ್ರಹ್ಮಾಂಡಕ್ಕೆ ಗುರುಗಳು. ವಾಸ್ತವದಲ್ಲಿ ಕೃಷ್ಣ ಒಂದೇ ಜಗದ್ಗುರು, ಕೃಷ್ಣನೇ ಗುರು ಆಗಿರ್ಬೇಕಾದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಗುರುಗಳು. ಆದ್ರೂ ಕೂಡ ಅವರು ಏನಂತ ಇದ್ದಾರೆ, ಭಕ್ತರ ಸ್ಥಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸದಾ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕೆಂಬ ಗುರುಗಳ ಆಜ್ಞೆಯನ್ನು ಶಿಷ್ಯನು ಹೇಗೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂಬುದನ್ನು ತಮ್ಮ ದೃಷ್ಟಾಂತದ ಮೂಲಕ ಬೋಧಿಸುವುದು ಅವರ ಉದ್ದೇಶ. ಅಂದ್ರೆ ಅವರು ಹೇಗೆ ಭಕ್ತಿ ಮಾಡ್ಬೇಕು, ಯದ್ಯದಾಚರತಿ ಶ್ರೇಷ್ಠ. ಅಂದ್ರೆ ಶ್ರೇಷ್ಠ ವ್ಯಕ್ತಿಗಳು ಏನನ್ನ ಮಾಡ್ತಾರೆ ಅದನ್ನ ಈ ಬೇರೆ ಜನ ಅದನ್ನ ಅನುಸರಣೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಅವರೇ ಭಕ್ತರಾಗಿ ಅವರೇ ಶಿಷ್ಯನ ರೂಪದಲ್ಲಿ ಗುರುವಿನ ಆಜ್ಞೆಯನ್ನ ಹೇಗೆ ಪಾಲಿಸಬೇಕು ಅನ್ನುವಂಥದ್ದನ್ನ ಅಲ್ಲಿ ಅವರೇ ಒಂದು ದೃಷ್ಟಾಂತ, ಒಂದು ಉದಾಹರಣೆಯಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ವೇದಾಂತ ತತ್ವಶಾಸ್ತ್ರದ ಅಧ್ಯಯನದ ಬಗೆಗೆ ಬಹಳವಾಗಿ ಆಕರ್ಷಿತವಾದ ವ್ಯಕ್ತಿಯು ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಪಾಠಗಳನ್ನ ಕಲಿಬೇಕು. ಈ ಯುಗದಲ್ಲಿ ವೇದಾಂತದ ಅಧ್ಯಯನ ಮಾಡಲು ಯಾರೂ ಅರ್ಹರಲ್ಲ. ಅಂದ್ರೆ ಈ ಒಂದು ಯುಗ ಧರ್ಮ ಅಂತ ಹೇಳ್ತಾರೆ. ಆಯಾ ಯುಗಕ್ಕೆ ಒಂದೊಂದು ಧರ್ಮ ಅನ್ನುವಂಥದ್ದಿರುತ್ತೆ. ಹಾಗಾಗಿ ಕಲಿಯುಗದಲ್ಲಿ
ಎಲ್ಲರೂ ಕೂಡ ಶೂದ್ರರಿಗೆ ಇಂಥ ಕಡೆ ಆದ ಕಾರಣ ಅವರಿಗೆ ಈ ವೇದಾಂತಗಳು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹೆಚ್ಚಾಗಿ ಸಂಸ್ಕೃತ ತಿಳಿದಿಲ್ಲ. ಒಂದ್ ವೇಳೆ ತಿಳಿದಿದ್ರು ಕೂಡ ಅದರ ಅಂದ್ರೆ ನಾವು ನೋಡ್ತೀವಿ, ಬ್ರಾಹ್ಮಣರಾದವ್ರು ಏನ್ ಮಾಡ್ತಾರೆ, ಇಂದಿನ ಶ್ಲೋಕಗಳಲ್ಲಿ ಹೇಳಿದಾಗೆ ಅವರು ಒಂದು ಸಂಸ್ಕೃತದ ವ್ಯಾಕರಣದಲ್ಲಿ ಪದಗಳ ಒಂದು ಪದಕ್ಕೆ ಅನೇಕ ಅರ್ಥಗಳಿರುತ್ತೆ. ಆ ಒಂದು ಪದಗಳ ಈ ಇಂದ್ರಜಾಲದಲ್ಲಿ ಅವರು ಮುಳುಗಿ ಹೋಗ್ತಾರೆ ಹೊರತು ಅದರ ಒಂದು ಅರ್ಥ, ಮೂಲ ಸಾರವನ್ನ ಅವರು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಆದ್ದರಿಂದ ಸಕಲ ವೈದಿಕ ಜ್ಞಾನದ ಸಾರವಾದ ಪ್ರಭುವಿನ ಪುಣ್ಯನಾಮವನ್ನು ಜಪಿಸುವುದೇ ಶ್ರೇಷ್ಠ. ಈ ಎಲ್ಲ ವೇದಗಳ ಸಾರ ಏನು ಅಂತಂದ್ರೆ ವೇದೇಶ್, ಇಲ್ಲಿ ಮುಂದಿನ ಶ್ಲೋಕದಲ್ಲಿ 15.15ರಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ, ವೇದೇಶ್ಚ ಸರ್ವೇರ್ ಅಹಮೇವ ವೇದ್ಯು ವೇದಾಂತ ಕೃತ್ ವೇದ ವಿದೇವ ಚಾಹಂ. ಅಂದ್ರೆ ಎಲ್ಲ ವೇದಗಳಿಂದ ತಿಳಿಯಬೇಕಾದದ್ದು ಕೃಷ್ಣನನ್ನ, ಮತ್ತೆ ಆ ವೇದಗಳನ್ನು ನೀಡಿದವನು ಅವನೇ, ಮತ್ತೆ ಆ ವೇದಗಳನ್ನ ಸಂಪೂರ್ಣವಾಗಿ ತಿಳಿದವನು ಕೂಡ ಅವನೇ. ಹಾಗಿರ್ಬೇಕಾದ್ರೆ ಅವನ ನಾಮವನ್ನ ಜಪಿಸಿದ್ರೆ ಸಾಕು, ನಾವೆಲ್ಲ ವೇದಗಳನ್ನ ಆಗಲೇ ಅಧ್ಯಯನ ಮಾಡಿದ ಹಾಗೆ ಅದನ್ನ ಸ್ವತಃ ಭಗವಂತನೇ ಹೇಳ್ತಾರೆ. ಮೂರ್ಖರು ಮಾತ್ರ ಗುರುಗಳ ಸೇವೆಯನ್ನು ತೊರೆದು, ಮೂರ್ಖರಾದವರು ಈಗ ಯಾವ ರೀತಿ ನಡ್ಕೋತಾರೆ ಗುರುಗಳ ಜೊತೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಮೂರ್ಖರು ಮಾತ್ರ ಗುರುಗಳು ಸೇವೆಯನ್ನು ತೊರೆದು ಆಧ್ಯಾತ್ಮಿಕ ಜ್ಞಾನದಲ್ಲಿ ತಾವು ಪ್ರಗತಿಯನ್ನು ಸಾಧಿಸಿದ್ದೇವೆ ಎಂದು ಭಾವಿಸುತ್ತಾರೆ. ಮೂರ್ಖರು ಏನ್ ಮಾಡ್ತಾರೆ, ಗುರುವನ್ನ ಮೀರಿಸಿದ ಶಿಷ್ಯರು ಅಂತ ಹೇಳ್ಕೊತಾರೆ. ಅಂತಹ ಮೂರ್ಖರನ್ನು ತಡೆಯುವುದಕ್ಕಾಗಿ ಸ್ವತಃ ಚೈತನ್ಯ ಮಹಾಪ್ರಭುಗಳೇ ಶಿಷ್ಯನಾಗಿರುವುದು ಹೇಗೆ ಎನ್ನುವುದಕ್ಕೆ ಪರಿಪೂರ್ಣವಾದ ದೃಷ್ಟಾಂತವನ್ನು ಒದಗಿಸಿದರು. ಆ ರೀತಿ ಗುರು ಯಾವತ್ತೂ ಕೂಡ ಶ್ರೇಷ್ಠ ಸ್ಥಾನದಲ್ಲಿ ಇರ್ತಾನೆ, ಶಿಷ್ಯನಾದವನು ಅವನಿಗಿಂತ ಕೆಳ ಸ್ಥಾನದಲ್ಲಿ ಇರ್ತಾನೆ ಅನ್ನೋದನ್ನ ತೋರಿಸ್ಕೊಡೋದಕ್ಕಾಗಿನೇ ಇಲ್ಲಿ ಶಿಷ್ಯನ ಒಂದು ಸ್ಥಾನವನ್ನ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಆ ಒಂದು ಪಾತ್ರವನ್ನ ವಹಿಸ್ತಾ ಇದ್ದಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಶಿಷ್ಯನ ಒಂದು ನಿರ್ದಿಷ್ಟ ಕರ್ತವ್ಯದಲ್ಲಿ ತೊಡಗಿಸುವುದು ಹೇಗೆ ಎಂದು ಗುರುಗಳಿಗೆ ಚೆನ್ನಾಗಿ ಗೊತ್ತು. ಗುರುಗೆ ತನ್ನ ಶಿಷ್ಯನನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾವ ಒಂದು ಸೇವೆಯಲ್ಲಿ ಅವರನ್ನು ತೊಡಗಿಸ್ಬೇಕು ಅನ್ನೋಂಥದ್ದು ಗುರುವಾದವನಿಗೆ ಗೊತ್ತಿರುತ್ತೆ. ಆದ್ರೆ ಶಿಷ್ಯನು ತನ್ನ ಗುರುಗಳಿಗಿಂತ ತಾನು ಹೆಚ್ಚು ಪ್ರಗತಿ ಸಾಧಿಸಿದ್ದೇನೆ ಎಂದು ಭಾವಿಸಿ ಅವರ ಆದೇಶಗಳನ್ನು ಅನುಸರಿಸದೆ ತಾನೇ ಸ್ವತಂತ್ರವಾಗಿ ವ್ಯವಹರಿಸಿದರೆ ತನ್ನ ಆಧ್ಯಾತ್ಮಿಕ ಪ್ರಗತಿಗೆ ತಾನೇ ಮುಳುಗುತ್ತಾನೆ. ಅಂದ್ರೆ ಯಾವಾಗ ಗುರುವನ್ನ ಅಲಕ್ಷಿಸಿ ಗುರುವಿನ ಆದೇಶಗಳನ್ನ ಅನುಸರಣೆ ಮಾಡದೆ ಮನಸ್ಸೋ ಇಚ್ಛೆ ಶಿಷ್ಯನ ಯಾವಾಗ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ, ನಾನು ತುಂಬಾ ಮುಂದುವರೆದಿದ್ದೇನೆ ಅಂತ ತನಗೆ ತಾನೇ ಅನ್ಕೋತಾನೆ, ನಾನು ಆಧ್ಯಾತ್ಮಿಕವಾಗಿ ತುಂಬಾ ಮುಂದುವರೆದು ಬಿಟ್ಟಿದ್ದೀನಿ ಅಂತ ಯಾರಾದ್ರೂ ಒಂದು ವ್ಯಕ್ತಿ ಅನ್ಕೊಂಡಿದ್ರೆ ಅವನು ತನಗೆ ತಾನೇ ಮುಳುವಾಗ್ತಾ ಇದ್ದಾನೆ ಅಂತ ಅರ್ಥ. ಅಂದ್ರೆ ಯಾವತ್ತೂ ಕೂಡ ಆಧ್ಯಾತ್ಮಿಕದಲ್ಲಿ ಜ್ಞಾನವನ್ನು ಪಡಿಬೇಕು ಅಂತಂದ್ರೆ ನಮ್ರತೆ ಅನ್ನುವಂಥದ್ದು, ಸಹಿಷ್ಣುತೆ ಅನ್ನುವಂಥದ್ದು ಇರಬೇಕು. ಅದಿಲ್ಲದ ವ್ಯಕ್ತಿ ಜ್ಞಾನವನ್ನ ಪಡೆಯೋದಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಆ ರೀತಿ ತಾನೇ ಉನ್ನತ ಜ್ಞಾನದಲ್ಲಿ ಪಂಡಿತರಾಗಿದ್ದೇನೆ ಅಂತ ಯಾರಾದ್ರೂ ಅನ್ಕೊಂಡ್ರೆ ಅವನು ನಿಜವಾಗ್ಲೂ ಅವನು ಆಧ್ಯಾತ್ಮಿಕವಾಗಿ ಯಾವುದೇ ರೀತಿ ಪ್ರಗತಿಯನ್ನು ಸಾಧಿಸಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಶಿಷ್ಯನು ತನಗೆ ಕೃಷ್ಣ ವಿಜ್ಞಾನವು ಸಂಪೂರ್ಣವಾಗಿ ತಿಳಿಯದು ಎಂದೇ ಭಾವಿಸಬೇಕು. ಇದಕ್ಕೆ ಉತ್ತಮ ಉದಾಹರಣೆ ನಾವು ನೋಡ್ತೀವಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು. ಅವ್ರು ಯಾರಿಂದ ದೀಕ್ಷೆ ಪಡಿತಾರೆ? ಹರಿಕೃಷ್ಣ. ಅವರ ತಂದೆ ಸ್ವತಃ ಗುರು ಇದ್ರು, ಭಕ್ತಿ ವಿನೋದ್ ಠಾಕೂರ್. ಗೌರಕಿಶೋರ್ ಬಾಬಾ, ಭಕ್ತಿ ವಿನೋದ ಠಾಕೂರ್. ಗೌರ್ ಕಿಶೋರ್ ಬಾಬಾ ಇಂದ ಅದನ್ನ ಪಡಿಬೇಕು ಅಂತ ಹೇಳುವಂಥದ್ದು ಭಕ್ತಿ ವಿನೋದ್ ಠಾಕೂರರ್ ಅವರ ತಂದೆ. ಆದ್ರೆ ಇಲ್ಲಿ ನಾವು ನೋಡ್ತೀವಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅವರು 2 ಲಕ್ಷ ಶ್ಲೋಕಗಳನ್ನ ಕಂಠಸ್ಥ ಮಾಡಿದ್ರು ಅಂತ. ಆದ್ರೆ ಅವರು ಯಾರಿಂದ ದೀಕ್ಷೆನ ಪಡೆದ್ರು? ಅವರೊಬ್ರು ಬಾಬಾಜಿ ಅಂದ್ರೆ ಎಲ್ಲವನ್ನ ಬಿಟ್ಟು ಅವರು ಎಂತ ಸ್ಥಳದಲ್ಲಿ ಇರ್ತಾ ಇದ್ರು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಶೌಚಾಲಯದಲ್ಲಿ ಇರ್ತಾ ಇದ್ರಂತೆ. ಯಾಕೆ ಅಲ್ಲಿ ಇರ್ತಾ ಇದ್ರು ಅಂತಂದ್ರೆ ಜನ ಹೆಚ್ಚು ಕಾಲ ಶೌಚಾಲಯದಲ್ಲಿ ಇರಕ್ ಇಷ್ಟಪಡ್ತಾರ? ಹರೇ ಕೃಷ್ಣ. ಯಾರಿಗಾದ್ರೂ ಶೌಚಾಲಯದಲ್ಲಿ ಹೆಚ್ಚು ಕಾಲ ಇರೋದಕ್ಕೆ ಇಷ್ಟಪಡ್ತಾರೆ? ಇಲ್ಲ ಮಾತಾಜಿ. ಹಾಗಾಗಿ ಜನ ಅಲ್ಲಿ ಬರೋದಿಲ್ಲ, ನನ್ಗೆ ಯಾವುದೇ ರೀತಿಯ ಒಂದು ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ಅವರು ಜಪ ಮಾಡ್ತಿದ್ರಂತೆ. ಭಕ್ತಿ ವಿನೋದ್ ಠಾಕೂರರು ಹೇಳಿದ್ರಂತೆ ಮಗನಿಗೆ, ನೀನು ದೀಕ್ಷೆಯನ್ನ ನನ್ನ ಶಿಷ್ಯನಿಂದ ಪಡಿಬೇಕು ಅಂತ ಹೇಳಿ. ಆಗ ಸುಮಾರು ಬಾರಿ ಹೋಗ್ತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು, ಅವರನ್ನ ಭೇಟಿ ಮಾಡಿ ಅವ್ರ ಹತ್ರ ಕೇಳ್ಕೊತಾರೆ, ನೀವು ನನ್ನ ದೀಕ್ಷೆ ಕೊಡಿ ಅಂತಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ನೀನ್ ನನಗಿಂತ ಉತ್ತಮ ಆಧ್ಯಾತ್ಮಿಕವಾದೆ, ನಿನಗೆ ಎಲ್ಲವೂ ಗೊತ್ತಿದೆ, ನಿನಗೆ ತುಂಬಾ ಶ್ಲೋಕಗಳು ಬರುತ್ತೆ, ಸಂಸ್ಕೃತ ಬರುತ್ತೆ, ನೀನ್ ಪಂಡಿತ, ನಾನು ಅದಕ್ಕೆ ಅರ್ಹನಲ್ಲ ಅಂತ ಹೇಳಿ ಅವರು ಪ್ರತಿ ಸತಿ ಅವರು ದೀಕ್ಷೆ ಕೊಡೋದಕ್ಕೆ ಇದ್ ಮಾಡ್ತಿದ್ರಂತೆ. ಅವ್ರ ಕೊಡಲ್ಲ ಅಂತ ರೀತಿಯಲ್ಲಿ ತಪ್ಪಿಸ್ತಿದ್ರಂತೆ. ಹಾಗೆ ಇಲ್ಲಿ ಹೇಗೆ ಮೂರ್ಖ ಅಂತ ಹೇಳ್ಕೊಳ್ಳುವಂಥದ್ದು. ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಇಲ್ಲ ನೀವೇ ನನ್ನ ಗುರು ಅಂತ ಹೇಳಿ ಅವ್ರಿಂದನೇ ಯಾವಾಗ್ಲೂ ಸುತ್ತಿದ್ರಂತೆ, ಇಲ್ಲ ನಿಮ್ಮಿಂದನೇ ನಾನು ದೀಕ್ಷೆ ಪಡ್ಕೋಬೇಕು ಅಂತ. ಹಾಗೆ ಗುರು ಸ್ಥಾನ ಅನ್ನುವಂಥದ್ದು ಮತ್ತೆ ಶಿಷ್ಯನ ಸ್ಥಾನ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತ, ಯಾವಾಗ್ಲೂ ಕೂಡ ಶಿಷ್ಯನಾದವನು ತಾನು ಮೂರ್ಖ ಅಂತಾನೆ
ತಿಳಿದ್ರೆ ಮಾತ್ರನೇ ಅವನು ಏನನ್ನಾದ್ರೂ ಪಡೆಯೋದಕ್ಕೆ ಸಾಧ್ಯ. ಅಂದ್ರೆ ಈಗ ಒಂದು ಪಾತ್ರೆ, ಒಂದು ಮಡಿಕೆ ತುಂಬಾ ನೀರಿದ್ರೆ ಅದ್ರಲ್ಲಿ ಇನ್ನಷ್ಟು ನೀರ್ ತುಂಬಸಕ್ಕಾಗತ್ತೆ? ಇಲ್ಲ. ಅದ್ರಲ್ಲಿ ಸ್ಥಳ ಇರ್ಬೇಕು, ಸ್ವಲ್ಪ ಜಾಗ ಇದ್ರೆ ನಾವು ನೀರ್ ತುಂಬಸಕ್ಕಾಗತ್ತೆ. ಯಾವ ವ್ಯಕ್ತಿ ಅನ್ಕೋತಾನೆ ನಾನು ಪರಿಪೂರ್ಣ, ನನ್ಗೆಲ್ಲ ತಿಳಿದು ಬಿಟ್ಟಿದೆ ಅಂತ, ಅವನ ಮುಂದೆ ನೀವು ಹೋಗಿ ಏನಾದ್ರೂ ಹೇಳಿದ್ರೆ ಅವನ ಅದನ್ನ ಸ್ವೀಕಾರ ಮಾಡ್ತಾನ? ಇಲ್ಲ. ಅವನ್ ಅನ್ಕೋತಾನೆ ನನ್ಗೆ ಅದಕ್ಕಿಂತ ಜಾಸ್ತಿ ಗೊತ್ತಿದೆ ಅಂತ ಹೇಳಿ. ಹೊಸದಾದ ವಿಷಯಗಳು ಯಾವ್ದಾದ್ರು ಅವನ ಮುಂದೆ ನಿಜವಾಗ್ಲೂ ಅವ್ನ್ ತಿಳಿದೇ ಇರೋ ವಿಷಯನೇ ಅಲ್ಲಿ ಹೇಳಕ್ ಹೋದ್ರು ಕೂಡ ಅವನದನ್ನ ತಗೊಳ್ಳೋದಿಲ್ಲ. ಹಾಗೆ ಶಿಷ್ಯನಾದವನು ತನ್ನ ಏನಂತ ಹೇಳ್ತಾರೆ, ಮೆದುಳು ನಂದು ಖಾಲಿ ಇದೆ ಅಂದ್ರೆ ಗುರುಗಳನ್ನ ನೀವು ಅದರಲ್ಲಿ ತುಂಬಿಸ್ಬೇಕು ಅಂತ ಕೇಳ್ಕೋಬೇಕು. ಹಾಗೆ ಇಲ್ಲಿ ನಾವು ಇನ್ನೂ ಒಂದು ಉದಾಹರಣೆ ನೋಡ್ತೀವಿ. ಸನಾತನ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡಕ್ಕೆ ಹೋದಾಗ ಹುಲ್ಲು ಕಡ್ಡಿಯನ್ನ ಬಾಯಲ್ಲಿ ಕಚ್ಕೊಂಡು ಹೋಗ್ತಿದ್ರಂತೆ. ಏನಕ್ಕೆ ಆ ರೀತಿ ಮಾಡ್ತಾ ಇದ್ರು? ಹರೇ ಕೃಷ್ಣ. ನಾವೊಂದು ಹುಲ್ಲುಗಡ್ಡೆಗಿಂತ ಸಮಾನನಲ್ಲ ಅಂದ್ಬಿಟ್ಟು. ನಾನೊಂದು ಪ್ರಾಣಿ, ನಾನೊಂದು ಮೂರ್ಖ ಅಂತ. ಅವರು ದೊಡ್ಡ ಪಂಡಿತರಂತೆ, ಅವ್ರಿಗೆ ಅನೇಕ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಸಾಧಿಸಿದ್ರಿಂದ ಆ ಒಂದು ಮೊಘಲ್ ರಾಜ ಅವರಿಗೆ ಒಂದು ಪ್ರೈಮ್ ಮಿನಿಸ್ಟರ್ ಪದವಿ, ಆಮೇಲೆ ಫಿನಾನ್ಷಿಯಲ್ ಮಿನಿಸ್ಟರ್ ಪದವಿಗಳನ್ನ ರೂಪಸ್ ಗೋಸ್ವಾಮಿಗೂ ಸನಾತನ ಗೋಸ್ವಾಮಿಗೂ ನೀಡಿದ್ರು. ಆದ್ರೆ ಇಲ್ಲಿ ಅವ್ರೇನ್ ಮಾಡ್ತಾರೆ, ನಮಗೆ ಎಲ್ಲ ಶಾಸ್ತ್ರ ಗೊತ್ತಿದೆ, ಅಂದ್ರೆ ಶ್ಲೋಕಗಳು ಗೊತ್ತಿದೆ, ಸಂಸ್ಕೃತ ಗೊತ್ತಿದೆ, ಪಾಂಡಿತ್ಯ ಇದೆ, ಆದ್ರೆ ನಾವು ಆಧ್ಯಾತ್ಮಿಕವಾಗಿ ಏನೂ ಅಲ್ಲ, ನಾವೊಂದು ಪ್ರಾಣಿಗೆ ಸಮಾನ ಅಂತ ಹೇಳಿ ಒಂದು ಹುಲ್ಲುಗಡ್ಡಿಯನ್ನ ಬಾಯಲ್ಲಿ ಕಚ್ಕೊಂಡು ಚೈತನ್ಯ ಮಹಾಪ್ರಭುಗಳ ಮುಂದೆ ಹೋಗ್ತಿದ್ರು. ಅದು ವಿನಮ್ರತೆ ಅಂತ ಹೇಳ್ತಾರೆ. ಹಾಗೆ ಶಿಷ್ಯನಾದವನು ಗುರುಗಳಿಂದ ಪಡ್ಕೊಳ್ಳೋದಿಕ್ಕೆ ಅವನು ಸಿದ್ಧನಾಗಿರ್ಬೇಕು. ಹಾಗಾಗಿ ಅವನು ನಮ್ರತೆಯನ್ನ ತೋರಿಸ್ಬೇಕು. ಆ ರೀತಿ ಶಿಷ್ಯನು ತನ್ನನ್ನ ತಾನು ಗುರುವಿನ ಮುಂದೆ ಮೂರ್ಖ ಅಂತಾನೆ ಯಾವಾಗ್ಲೂ ಹೇಳ್ಕೊಳ್ಳೋದಲ್ಲ, ಆ ರೀತಿ ಅದನ್ನ ಭಾವಿಸಿದ್ರೆ ಮಾತ್ರನೇ ಗುರುಗಳಿಂದ ಏನಾದ್ರೂ ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಹುಸಿ ಆಧ್ಯಾತ್ಮಿಕವಾದಿಗಳು ಶಿಷ್ಯನಾಗಲು ಅರ್ಹತೆ ಇಲ್ಲದವನನ್ನು ಗುರುವಾಗಿ ಸ್ವೀಕರಿಸುತ್ತಾರೆ. ಅಂದ್ರೆ ಈ ಒಂದು ಫ್ಯಾಷನ್ಗೆ ಆಧ್ಯಾತ್ಮಿಕವಾದಿಗಳು ಅಂತ ಹೇಳ್ತಾರೆ. ಅಂದ್ರೆ ನಮಗೂ ಒಬ್ಬ ಗುರು ಇದ್ದಾರೆ ಅಂತ ಹೇಳ್ಕೊಳ್ಳುವಂಥವ್ರು. ಅವ್ರು ಏನ್ ಮಾಡ್ತಾರೆ, ಶಿಷ್ಯನಾಗೋದಕ್ಕೂ ಕೂಡ ಅರ್ಹತೆ ಇಲ್ದವನನ್ನ ಗುರು ಅಂತ ಹೇಳ್ಕೊತಾರೆ. ಆ ಗುರು ಏನ್ ಮಾಡ್ತಾನೆ, ಆ ರೀತಿ ಅವ್ರು ಯಾಕೆ ಆ ರೀತಿ ಮಾಡ್ತಾರೆ ಅಂತಂದ್ರೆ, ಆ ಗುರು ಅವರ ನಿಯಂತ್ರಣದಲ್ಲಿ ಇರ್ಬೇಕು. ಈಗ ನಾವು ನೋಡ್ತೀವಿ ಅನೇಕ ಸಮಾಜದಲ್ಲಿ ಮಠ ಮಂದಿರಗಳು ಎಲ್ಲ ಇರುತ್ತೆ, ಅಲ್ಲಿ ಗುರುಗಳು ಅಂತ ಹೇಳ್ಕೊತಾರೆ. ಅವರೆಲ್ಲರೂ ಕೂಡ ರಾಜಕೀಯಕ್ಕೆ ಅವರ ಶಿಷ್ಯಂದಿರು ಏನ್ ಹೇಳ್ಕೊಡ್ತಾರೆ ಅದನ್ನ ಬಂದು ಹೇಳ್ತಾರೆ. ಹಾಗಾಗಿ ಅನೇಕ ಜನರಿಗೆ ಏನಂತ ಹೇಳ್ತಾರೆ, ಮಠಗಳಲ್ಲಿ ಮಂದಿರಗಳಲ್ಲಿ ಇರುವಂತಹ ಒಂದು ಸನ್ಯಾಸಿಗಳ ಮೇಲೆ ಒಂದು ಮರ್ಯಾದೆ ಅನ್ನುವಂಥದ್ದು ಕಳ್ಕೊತಾರೆ. ಯಾಕಂದ್ರೆ ಅವರು ಅವರ ಶಿಷ್ಯಂದಿರ ಒಂದು ನಿಯಂತ್ರಣದಲ್ಲಿ ಇರ್ತಾರೆ, ಮತ್ತೆ ಅವರು ಹೇಳಿದ ಹಾಗೆ ನಡ್ಕೋತಾ ಇರ್ತಾರೆ. ಆದ್ರೆ ಇದೆಲ್ಲವೂ ಕೂಡ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಯಾವುದೇ ಪ್ರಯೋಜನವನ್ನ ಕೊಡೋದಿಲ್ಲ, ಅದರಿಂದ ಯಾವುದೇ ಪ್ರಯೋಜನ ಸಿಗೋದಿಲ್ಲ ಅಂತಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯನ್ನು ಅಪರಿಪೂರ್ಣವಾಗಿ ಅರಿತವನು ವೇದಾಂತ ತತ್ವಶಾಸ್ತ್ರವನ್ನು ಅರಿಯಲಾರ. ಅಂದ್ರೆ ಯಾರಿಗೆ ಕೃಷ್ಣ ಪ್ರಜ್ಞೆಯನ್ನ ಪರಿಪೂರ್ಣವಾಗಿ ಗೊತ್ತಿಲ್ಲ, ಅವ್ರಿಗೆ ವೇದಾಂತ ಅನ್ನುವಂಥದ್ದು ಕೂಡ ಅವರು ಎಷ್ಟೇ ಓದಿದ್ರು ಕೂಡ, ಅವರು ಎಷ್ಟೇ ತಿಳಿದಿದ್ರು ಕೂಡ ಅವರು ನಿಜವಾಗ್ಲೂ ಅದನ್ನ ತಿಳಿದಿಲ್ಲ ಅಂತ. ಯಾಕೆ? ವೇದಗಳ ಸಾರ ಅನ್ನುವಂಥದ್ದು ಕೃಷ್ಣನೇ ಆಗಿದ್ದಾನೆ. ಅದನ್ನ ತಿಳಿದೇ ಇರುವಂತರು ವೇದಗಳ ಸಾರವನ್ನ ತಿಳಿಲಿಲ್ಲ ಅಂತಂದ್ರೆ ಮತ್ತೆ ವೇದಗಳನ್ನ ತಿಳಿದಂತೆ ಅಲ್ಲವೇ ಅಲ್ಲ. ಹಾಗಾಗಿ ಇಲ್ಲಿ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಅತಿ ಮುಖ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆ ಇಲ್ಲದ ವೇದಾಂತ ಅಧ್ಯಯನದ ಒಣ ಪ್ರದರ್ಶನವು ಬಾಹ್ಯ ಶಕ್ತಿಯಾದ ಮಾಯೆಯ ಲಕ್ಷಣ. ಅಂದ್ರೆ ಅದು ಅವರು ಒಂದು ತೋರಿಕೆಗಾಗಿ ಮಾಯೆಯ ಒಂದು ಲಕ್ಷಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು ತೋರಿಸ್ಕೋಬಹುದು ಬೇರೆಯವ್ರ ಮುಂದೆ, ನಾನು ಎಷ್ಟು ಶ್ಲೋಕ ತಿಳ್ಕೊಂಡಿದ್ದೀನಿ, ಎಷ್ಟು ಶ್ಲೋಕ ಕಂಠಸ್ತಾ ಇದೆ, ಎಷ್ಟು ಶ್ಲೋಕನ ಹೇಳಬಲ್ಲೆ, ಅದರ ಅರ್ಥಗಳನ್ನ ಹೇಗೆ ಭೇದ ಮಾಡಬಲ್ಲೆ, ಅದರ ಒಂದು ಪದಗಳನ್ನ ಹೇಗೆ ವಿಂಗಡಿಸಬಲ್ಲೆ, ಇದೆಲ್ಲವೂ ಕೂಡ ವ್ಯಾಕರಣ ತೋರಿಸುವಂಥದ್ದು, ಅದೆಲ್ಲವೂ ಕೂಡ ಬರೀ ಒಂದು ಒಣ ಪ್ರದರ್ಶನ, ಅದು ಮಾಯೆಯ ಲಕ್ಷಣ ಅಷ್ಟೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವ್ಯಕ್ತಿಯು ಎಲ್ಲಿಯವರೆಗೆ ಸದಾ ಪರಿವರ್ತನಶೀಲವಾದ ಐಹಿಕ ಶಕ್ತಿಯ ಅಮಲಿನಿಂದ ಆಕರ್ಷಿತನಾಗಿರುತ್ತಾನೆಯೋ ಅಲ್ಲಿವರೆಗೆ ದೇವೋತ್ತಮ ಪರಮಪುರುಷನಿಗೆ ತೋರಬೇಕಾದ ಭಕ್ತಿಯಿಂದ ದಿಕ್ಚ್ಯುತನಾಗಿರುತ್ತಾನೆ. ಎಲ್ಲಿವರೆಗೂ ಅವನಿಗೆ ಈ ಒಂದು ಮಾಯೆಯ ಲಕ್ಷಣ ಇರುತ್ತೆ, ಅಲ್ಲಿವರೆಗೂ ಅವನು ಐಹಿಕದಲ್ಲಿಯೇ ಇದ್ದಾನೆ ಅಂತ ಅರ್ಥ, ಐಹಿಕ ಅಮಲಿನಲ್ಲಿದ್ದಾನೆ ಅಂತ. ಅಂತವನು ಯಾವಾಗ್ಲೂ ಕೂಡ ಭಕ್ತಿಯ ಮಾರ್ಗದಲ್ಲಿ ಅವನು ದಿಕ್ಕೆಟ್ಟವನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವೇದಾಂತ ತತ್ವಶಾಸ್ತ್ರದ ನಿಜವಾದ ಅನುಯಾಯಿಯು ಪ್ರಭು ವಿಷ್ಣುವಿನ ಭಕ್ತನಾಗಿ ಇರುತ್ತಾನೆ. ಯಾರು ವೇದಗಳನ್ನ ತತ್ವವನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದಾನೆ ಅವನು ವಾಸ್ತವದಲ್ಲಿ ವಿಷ್ಣು ಭಕ್ತನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರಭು ವಿಷ್ಣುವು ಮಹತೋ ಮಹ್ಯಾಂ ಮತ್ತು ಸಮಸ್ತ ಬ್ರಹ್ಮಾಂಡದ ಪಾಲಕ. ವ್ಯಕ್ತಿಯು ಪರಿಮಿತವಾದ ಸೇವೆಯ ಕಾರ್ಯಗಳ ಕ್ಷೇತ್ರವನ್ನು ದಾಟುವವರೆಗೂ ಅನಂತವನ್ನು ತಲುಪಲಾರ. ಮಹತೋ ಮಹ್ಯಾಂ ಅಂದ್ರೆ ಭಗವಂತ ಅವನು ಎಲ್ಲರಿಗಿಂತ ದೊಡ್ಡವನು, ಇಡೀ ಬ್ರಹ್ಮಾಂಡದ ಪಾಲನೆ ಮಾಡುತ್ತಿರುವಂತವನು, ಅಷ್ಟು ದೊಡ್ಡ ವಿಷ್ಣು ಸಮಸ್ತ ಆಧ್ಯಾತ್ಮಿಕ ಭೌತಿಕ ಜಗತ್ತುಗಳ ಪಾಲಕ.
ಹೀಗಿರ್ಬೇಕಾದ್ರೆ ಅವನನ್ನ ನಾವು ತಿಳಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಈ ಪರಿಮಿತ ಸೇವೆಯ ಕಾರ್ಯಗಳ ಕ್ಷೇತ್ರವನ್ನ ದಾಟಬೇಕು ಅಂತಂದ್ರೆ ಈ ಭೌತಿಕ ಜಗತ್ತಿನ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯು ಯಾರಾದ್ರೂ ಒಬ್ಬರ ಸೇವೆ ಮಾಡ್ತಾ ಇದೀವಿ. ಇಲ್ಲಿ ಮಾಡ್ತಾ ಇರುವಂತ ಈ ಸಣ್ಣ ಸಣ್ಣ ಸೇವೆಗಳೇನಿದೆ ಆ ಒಂದು ಆ ವಿಷಯವನ್ನ ದಾಟಿ, ಒಂದು ಭವಸಾಗರವನ್ನ ದಾಟಿದ್ರೆ ಮಾತ್ರನೇ ಆ ಒಂದು ಅನಂತ ಮಹತ್ವ ಮಹಿಯಾಮ್ನನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅನಂತವನ್ನು ಕುರಿತು ಜ್ಞಾನವೆಂದರೆ ನಿಜವಾದ ಬ್ರಹ್ಮಜ್ಞಾನ ಅಥವಾ ಪರಮನನ್ನು ಕುರಿತ ಜ್ಞಾನ. ಅನಂತವನ್ನ ತಿಳಿಯೋದು ಅಂತಂದ್ರೆ ಅದು ನಿಜವಾದ ಜ್ಞಾನ, ಬ್ರಹ್ಮಜ್ಞಾನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾಮ್ಯ ಕರ್ಮಗಳ ಮತ್ತು ಜ್ಞಾನ ಜಿಜ್ಞಾಸೆಯ ವ್ಯಸನಿಗಳಾದವರು ಪ್ರಭು ಕೃಷ್ಣನ ಪವಿತ್ರ ನಾಮದ ಬೆಲೆಯನ್ನು ಅರಿಯಲಾರರು. ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿ ಉತ್ತಮ ಅಂತ ಹೇಳಿ ಹೇಳ್ತಾರೆ. ಕಾಮ್ಯ ಕರ್ಮಗಳು ಮತ್ತೆ ಜ್ಞಾನ ಜಿಜ್ಞಾಸೆ, ಇದರಲ್ಲಿ ವ್ಯಸನಿಗಳು ಯಾರಿದ್ರ ಈ ಚಟವನ್ನ ಹೊಂದಿರ್ತಾರೆ ಅಂತವರಿಗೆ ಪವಿತ್ರ ನಾಮದ ಬೆಲೆ ತಿಳಿಯೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕರ್ಮಿಗಳು ಅಥವಾ ಜ್ಞಾನಿಗಳು ಆಗ್ಬೇಕಾಗಿಲ್ಲ, ನಾವು ಭಗವಂತನ ನಾಮ ಸಂಕೀರ್ತನೆಯನ್ನ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಸದಾ ಸಂಪೂರ್ಣ ಪರಿಶುದ್ಧ ಶಾಶ್ವತ ಮುಕ್ತ ಹಾಗೂ ಆಧ್ಯಾತ್ಮಿಕ ಆನಂದದಿಂದ ತುಂಬಿರುತ್ತದೆ. ಆದ್ರೆ ನಾವು ನೋಡ್ತೀವಿ, ದೇಹಕ್ಕೆ ಎಲ್ಲರೂ ಕೂಡ ಆಹಾರ ಕೊಡ್ತಾರೆ, ಮನಸ್ಸಿಗೂ ಆಹಾರವನ್ನು ಕೊಡ್ತಾರೆ, ಆದ್ರೆ ಆತ್ಮಕ್ಕೆ ಆಹಾರ ಅಂತಂದ್ರೆ ಅದು ಭಗವಂತನ ಪವಿತ್ರ ನಾಮ ಸಂಕೀರ್ತನೆ. ಅದನ್ನ ಕೊಟ್ಟಾಗ್ಲೇ ನಮ್ಗೆ ನಿಜವಾದ ಒಂದು ಶಾಶ್ವತತೆ ಅನ್ನುವಂಥದ್ದು, ನಿಜವಾದ ಒಂದು ಸ್ವಾತಂತ್ರ್ಯ ಅನ್ನುವಂಥದ್ದು, ಮತ್ತೆ ಅಲ್ಲಿ ಪರಿಶುದ್ಧತೆ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದು ಎಲ್ಲವೂ ಕೂಡ ಸಿಗ್ಲಿಕ್ಕೆ ಸಾಧ್ಯ. ಪ್ರಭುವಿನ ಸಮಾನವಾಗಿರುವ ಪ್ರಭುವಿನ ಪವಿತ್ರ ನಾಮದ ಆಸರೆಯನ್ನು ಪಡೆದವನು ವೇದಾಂತ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗಿಲ್ಲ. ಅಂದ್ರೆ ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾನೆ ಮತ್ತೆ ಅವನ ಪವಿತ್ರ ನಾಮದ ಆಸರೆಯನ್ನು ಪಡೆದಿದ್ದಾನೆ, ಸದಾ ಹರಿನಾಮ ಸಂಕೀರ್ತನೆ ಮಾಡ್ತಿದ್ದಾನೆ, ಅಂತವನು ವೇದಗಳನ್ನ ಅಧ್ಯಯನ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಅವನು ಈಗಾಗಲೇ ಅದನ್ನ ಅಧ್ಯಯನ ಮಾಡಿದ ಹಾಗೆ. ಅಂದ್ರೆ ವೇದಗಳ ಸಾರ ಏನಿದೆ ಅದನ್ನ ಗುರಿಯನ್ನ ತಲುಪಿದ ಆಯ್ತು. ಇನ್ನ ಮತ್ತೆ ಅದಕ್ಕಾಗಿ ಪ್ರತ್ಯೇಕವಾಗಿ ಅವನು ವೇದಗಳನ್ನ ಅಧ್ಯಯನ ಮಾಡ್ಬೇಕಾಗಿಲ್ಲ. ಆಗಲೇ ಅದರ ಒಂದು ಮೂಲ ಸಾರ ಅವನಿಗೆ ಗೊತ್ತಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಲು ಅರ್ಹನಾಗಿರುವವನು ಪವಿತ್ರ ನಾಮವು ಕೃಷ್ಣನಿಗಿಂತ ಬೇರೆ ಎಂದು ಭಾವಿಸುತ್ತಾನೆ. ಅನರ್ಹನಾಗಿರುವವನು ಕೃಷ್ಣ ಪವಿತ್ರ ನಾಮವನ್ನು ಜಪಿಸಲು ಅನರ್ಹ ಯಾರಿದ್ದಾನೆ ಅವನು ಪವಿತ್ರ ನಾಮವು ಕೃಷ್ಣನಿಗಿಂತ ಬೇರೆ ಎಂದು ಭಾವಿಸುತ್ತಾನೆ. ಅಂದ್ರೆ ಕೃಷ್ಣ ಬೇರೆ ಅಲ್ಲ, ಅವನ ನಾಮ ಬೇರೆ ಅಲ್ಲ. ಆದ್ರೆ ಯಾರು ಅನರ್ಹನಿದ್ದಾನೆ ಅವನು ಅದನ್ನ ಬೇರೆ ಬೇರೆ ಅಂತ ತಿಳ್ಕೊತಾನೆ. ಆದ್ದರಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ವೇದಾಂತದ ಅಧ್ಯಯನದ ಮೊರೆ ಹೋಗುತ್ತಾನೆ. ಅವನೆನ್ಕೊಂತಾರೆ ಭಗವಂತನ ನಾಮ ಬೇರೆ, ಭಗವಂತ ಬೇರೆ, ಬರೀ ಭಗವಂತನ ನಾಮ ಜಪ ಮಾಡೋದ್ರಿಂದ ಅವನನ್ನ ತಿಳ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ ಅವನೇನ್ ಮಾಡ್ತಾನೆ, ವೇದಾಂತಗಳನ್ನ ಅಧ್ಯಯನ ಮಾಡೋದಕ್ಕೆ ಹೋಗ್ತಾನೆ. ಅಂತವನನ್ನು ಮಹಾಮೂರ್ಖ ಎಂದು ಪರಿಗಣಿಸಬೇಕು. ಇದನ್ನು ಚೈತನ್ಯ ಮಹಾಪ್ರಭುಗಳು ತಮ್ಮ ನಡವಳಿಕೆಯಿಂದ ಖಚಿತಪಡಿಸಿದ್ದಾರೆ. ಅದನ್ನ ಇಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಸ್ವತಃ ಹೇಳ್ತಾ ಇದ್ದಾರೆ, ನಾನು ಮೂರ್ಖ, ನಾನು ವೇದಗಳ ಅಧ್ಯಯನ ಮಾಡೋದಕ್ಕೆ ಅರ್ಹನಲ್ಲ. ಹಾಗಾಗಿ ನನ್ನ ಗುರುಗಳು ಹೇಳಿದ್ದಾರೆ, ನೀನು ಅಂದ್ರೆ ಒಂದು ವೇದಾಂತದ ಸಾರ ಏನಂದ್ರೆ ಕೃಷ್ಣನನ್ನ ನಾಮದ ಮಹಿಮೆಯನ್ನು ತಿಳಿಯುವಂಥದ್ದು, ಅದಕ್ಕಾಗಿ ನೀನು ಸಂಕೀರ್ತನೆ ಮಾಡು, ನಿನಗೆ ವೇದಗಳ ಅಧ್ಯಯನ ಮಾಡೋ ಅರ್ಹತೆ ಇಲ್ಲ, ನೀನು ಸಾರವಾದಂತಹ ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ರೆ ಸಾಕು, ಅಷ್ಟೇ ಸಾಕು ಅಂತ ಹೇಳಿ ನನಗೆ ಹೇಳಿದ್ದಾರೆ ಅಂತ ಹೇಳಿ ಹಾಗೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ತಮ್ಮದೇ ಒಂದು ಉದಾಹರಣೆನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತವನನ್ನು ಮಹಾಮೂರ್ಖ ಎಂದು ಪರಿಗಣಿಸಬೇಕು. ಇದನ್ನು ಚೈತನ್ಯ ಮಹಾಪ್ರಭುಗಳು ತಮ್ಮ ನಡವಳಿಕೆಯಿಂದ ಖಚಿತಪಡಿಸಿದ್ದಾರೆ. ವೇದಾಂತ ತತ್ವಶಾಸ್ತ್ರವನ್ನು ಒಂದು ಜಿಜ್ಞಾಸಾ ವೃತ್ತಿಯಾಗಿ ಮಾಡಿಕೊಳ್ಳಲು ಬಯಸುವವರು ಐಹಿಕ ಶಕ್ತಿಯ ಪರಿಧಿಯೊಳಗೆ ಇದ್ದಾರೆ ಎಂದು ಪರಿಗಣಿಸಲಾಗಿದೆ. ಯಾರೆಲ್ಲ ಈ ಒಂದು ಜಿಜ್ಞಾಸೆ, ವೇದಗಳನ್ನ ತಿಳಿಬೇಕು, ಅದನ್ನ ಓದಬೇಕು ಅನ್ನೋ ಒಂದು ಶಾಸ್ತ್ರವನ್ನ ತಿಳಿಬೇಕು ಅನ್ನೋ ಜಿಜ್ಞಾಸೆಯನ್ನ ಹೊಂದಿದ್ದಾರೆ, ಅಂತವ್ರು ಇನ್ನೂ ಕೂಡ ಐಹಿಕ ಶಕ್ತಿ ಮಾಯಾಶಕ್ತಿಯ ಪರಿಧಿಯಲ್ಲೇ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸದಾ ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸುತ್ತಿರುವವನು ಆಗಲೇ ಅಜ್ಞಾನದ ಸಮುದ್ರವನ್ನು ದಾಟಿದವನು. ಭವಸಾಗರವನ್ನ ದಾಟೋದಕ್ಕೆ ವೇದಾಂತಿಗಳಿಂದ ಸಾಧ್ಯ ಇಲ್ಲ, ಅದನ್ನ ದಾಟೋದಕ್ಕೆ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡುವಂತ ಭಕ್ತನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗೆ ಕೆಳವರ್ಗದ ಕುಟುಂಬದಲ್ಲಿ ಜನಿಸಿದವನು ಪ್ರಭುವಿನ ಪವಿತ್ರ ನಾಮದ ಜಪದಲ್ಲಿ ತೊಡಗಿದ್ದರೆ ವೇದಾಂತ ತತ್ವಶಾಸ್ತ್ರದ ಅಧ್ಯಯನದ ಮಿತಿಯನ್ನು ಮೀರಿದವನು ಎಂದು ಪರಿಗಣಿಸಲಾಗುತ್ತದೆ. ಯಾರು ಒಬ್ಬ ವ್ಯಕ್ತಿ, ನಾವು ನೋಡ್ತೀವಿ ಹರಿದಾಸ್ ಠಾಕೂರರು, ಅವರು ಮ್ಲೇಚ್ಛ ಕುಟುಂಬದಲ್ಲಿ ಜನ್ಮವನ್ನು ಪಡಿತಾರೆ. ಹಾಗೆ ಕೆಳ ವರ್ಗದ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಆ ಪವಿತ್ರ ನಾಮದ ಜಪ ಯಾರು ಮಾಡ್ತಾರೆ ಅಂತವ್ರು ಎಲ್ಲ ವೇದಗಳ ಅಧ್ಯಯನವನ್ನ ಆಗಲೇ ಮಾಡಿ ಮುಗಿಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಸಂಬಂಧದಲ್ಲಿ ಶ್ರೀಮದ್ ಭಾಗವತದಲ್ಲೂ ಕೂಡ ಒಂದು ಹೇಳಿಕೆ ಇದೆ. 3.33.7 ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಶ್ವಾನ ಭಕ್ಷಕರ ಮನೆಯಲ್ಲಿ ಜನಿಸಿದವನೊಬ್ಬನು ಕೃಷ್ಣನ ಪವಿತ್ರ ನಾಮದ ಜಪವನ್ನು ಪ್ರಾರಂಭಿಸಿದರೆ ಅವನು ಹಿಂದಿನ ಜನ್ಮದಲ್ಲಿ ಎಲ್ಲಾ ಬಗೆಯ ವ್ರತ ನಿಯಮಗಳನ್ನು, ತಪಸ್ಸನ್ನು, ಎಲ್ಲ ವೈದಿಕ ಯಜ್ಞಗಳನ್ನು ಮಾಡಿರಬೇಕೆಂದು ಅರ್ಥ ಮಾಡಿಕೊಳ್ಳಬೇಕು. ಇನ್ನೊಂದು ಉದ್ಧೃತ
ಶ್ಲೋಕವು ಹೀಗೆ ಹೇಳುತ್ತದೆ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಚಂಡಾಲ ಕುಟುಂಬದಲ್ಲಿ ಜನಿಸಿದವು. ಶ್ವಾನ ಅಲ್ಲಿ ಮಾಂಸ ಭಕ್ಷಣೆ ಮಾಡೋದ್ರಲ್ಲೂ ಕೂಡ ಅತ್ಯಂತ ಕೀಳು ಅಂತಂದ್ರೆ ನಾಯಿಯ ಮಾಂಸ ತಿನ್ನುವಂಥದ್ದು. ಆ ರೀತಿ ನಾಯಿಯ ಮಾಂಸ ತಿನ್ನುವಂತ ಪರಿವಾರದಲ್ಲಿ ಹುಟ್ಟಿದ ವ್ಯಕ್ತಿ ಆಗಿದ್ರು ಕೂಡ ಅವನು ಭಗವಂತನ ನಾಮ ಸಂಕೀರ್ತನೆ ಮಾಡ್ತಿದ್ದಾನೆ ಎಲ್ಲ ಒಂದು ಹೀನ ಕಾರ್ಯಗಳನ್ನ ಬಿಟ್ಟು ಅಂತ ಅನ್ನೋದಾದ್ರೆ ಆ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ತುಂಬಾ ಪುಣ್ಯ ಮಾಡಿದ್ದಾನೆ ಅಂತ ಅರ್ಥ. ಎಂತಹ ಪುಣ್ಯ ಮಾಡಿದ್ದಾನೆ ಅಂದ್ರೆ ಅವನು ಅನೇಕ ವ್ರತಗಳನ್ನ ಮಾಡಿದ್ದಾನೆ, ತಪಸ್ಸನ್ನ ಮಾಡಿದ್ದಾನೆ, ಯಜ್ಞಗಳನ್ನ ಮಾಡಿದ್ದಾನೆ. ಹಾಗಾಗಿ ಅವನ ಬಾಯಲ್ಲಿ ಆ ಭಗವಂತನ ನಾಮ ಅನ್ನುವಂಥದ್ದು ಉಚ್ಚಾರಣೆ ಮಾಡ್ತಾ ಇದ್ದಾನೆ ಅಂತ ನಾವು ತಿಳಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರಿ ಎಂಬ 2 ಅಕ್ಷರಗಳನ್ನು ಜಪಿಸುವವನು ಆಗಲೇ ಸಾಮ, ಋಗ್, ಯಜುರ್ ಮತ್ತು ಅಥರ್ವ ಎಂಬ 4 ವೇದಗಳನ್ನು ಅಧ್ಯಯನ ಮಾಡಿರುತ್ತಾನೆ. ಅಂದ್ರೆ ಭಗವಂತನ ನಾಮ ಒಬ್ಬ ವ್ಯಕ್ತಿಯ ನಾಲಿಗೆ ಮೇಲೆ ಬರುವಂತದ್ದು ಕೂಡ ಅಷ್ಟೊಂದು ಪುಣ್ಯಕರ ಅಂತ. ಅಂದ್ರೆ ಆ ವ್ಯಕ್ತಿ ಹರಿ ಅಂತ 2 ಅಕ್ಷರವನ್ನ ಹೇಳಿದ್ರೆ ಸಾಕು, ಅವನು ಎಲ್ಲ ವೇದಗಳನ್ನು ತಿಳಿದವನು, ಎಲ್ಲ ವೇದಗಳನ್ನ ಅವನು ಹಿಂದಿನ ಜನ್ಮದಲ್ಲಿ ಓದಿ ಮುಗಿಸಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಶ್ಲೋಕಗಳ ದುರ್ಲಾಭ ಪಡೆಯುವ ಕೆಲವು ಸಹಜೀಯರು ಇದ್ದಾರೆ. ಈ ಒಂದು ಶ್ಲೋಕಗಳನ್ನ ಆ ದುರ್ಲಾಭ ಪಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಎಲ್ಲವನ್ನು ಬಹಳ ಅಗ್ಗವಾಗಿ ಪರಿಗಣಿಸಿ ತಾವೇ ಉನ್ನತಿಗೇರಿದ ವೈಷ್ಣವರು ಎಂದು ಹೇಳಿಕೊಳ್ಳುತ್ತಾ ವೇದಾಂತ ಸೂತ್ರವನ್ನಾಗಲಿ ಅಥವಾ ವೇದಾಂತ ತತ್ವಶಾಸ್ತ್ರವನ್ನಾಗಲಿ ಕೈಯಿಂದ ಮುಟ್ಟುವುದಕ್ಕೂ ಬಯಸುವುದಿಲ್ಲ. ಅಂದ್ರೆ ಯಾರು ತುಂಬಾ ಏನಂತ ಹೇಳ್ತಾರೆ, ಇದನ್ನ ಇನ್ನೊಂದು ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇರುವಂತವ್ರು. ಅಂದ್ರೆ ನಾನು ಈಗಾಗ್ಲೇ ಹೇಳಿದ ಹಾಗೆ ಭಗವಂತನ ನಾಮ ಅನ್ನುವಂಥದ್ದು ವೇದ ಶಾಸ್ತ್ರಗಳಿಗಿಂತ ಉನ್ನತವಾದದ್ದು, ಅದು ಮೇಲಿನ ಒಂದು ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ದು ನೋಡಿದ್ವಿ. ಈಗ ಏನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು ಅಂದ್ರೆ, ಮೇಲಿನ ಸ್ಥಾನದಲ್ಲಿ ಇದೆ, ನಾನು ಹರಿಕೃಷ್ಣ ಜಪವನ್ನ ಮಾಡ್ತೀನಿ, ಅದರ ಒಂದು ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ವೇದಗಳನ್ನ ಮುಟ್ಟೋದಿಲ್ಲ, ವೇದ ತತ್ವಶಾಸ್ತ್ರಗಳನ್ನ ತಿಳಿಯೋದಿಲ್ಲ, ಅದನ್ನ ಕೀಳಾಗಿ ಕಾಣ್ತೇನೆ ಅನ್ನುವಂಥದ್ದು. ಈಗ ನಾವು ನೋಡ್ತೀವಲ್ವಾ ಅಪರಾಧಗಳು, 10 ಅಪರಾಧಗಳಲ್ಲಿ ಇದು ಯಾವ ಅಪರಾಧ ಹರಿಕೃಷ್ಣ? ಹರಿಕೃಷ್ಣ 4ನೇ ಅಪರಾಧ. ಹೇಳಿ ಮಾತಾಜಿ, 4ನೇ ಅಪರಾಧ ಏನಂತ? 4ನೇ ಅಪರಾಧ ಅಂದ್ರೆ ಟು ಬ್ಲಾಸ್ಫೇಮ್ ದ ವೇದಿಕ್ ಲಿಟರೇಚರ್ and literature in the name of this thing God, and that is a 4th offense. ಶಾಸ್ತ್ರಗಳನ್ನ ಅವಹೇಳನ ಮಾಡುವಂಥದ್ದು. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಭಗವಂತನ ನಾಮ ಸಂಕೀರ್ತನೆ ಎಲ್ಲದಕ್ಕಿಂತ ಉತ್ತಮ. ಹೌದು, ಅದು ನಿಜ. ಹಾಗಂತ ಹೇಳಿ ವೇದಗಳನ್ನ ಅಥವಾ ಶಾಸ್ತ್ರಗಳನ್ನ ಅವಹೇಳನ ಮಾಡಬಾರ್ದು ಅಂತ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ, ಉನ್ನತಕ್ಕೇರಿದ ವೈಷ್ಣವರು ಅಂತ ಹೇಳ್ಕೊಳ್ಳುವಂತ ಸಹಜೀಯರು ಏನ್ ಮಾಡ್ತಾ ಇದಾರೆ, ಆ ವೇದಾಂತ ಸೂತ್ರಗಳನ್ನ ಅಥವಾ ವೇದಾಂತ ತತ್ವಶಾಸ್ತ್ರವನ್ನ ಅವರು ಮುಟ್ಟೋದು ಇಲ್ಲ. ಅಂದ್ರೆ ನಾವು ಅಪವಿತ್ರ ಅನ್ನೋ ರೀತಿಯಲ್ಲಿ ಅವ್ರು ದೂರ ಇಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನಿಜವಾದ ವೈಷ್ಣವರು ವೇದಾಂತ ತತ್ವಶಾಸ್ತ್ರವನ್ನ ಅಧ್ಯಯನ ಮಾಡ್ಬೇಕು. ಅಂದ್ರೆ ಅದನ್ನ ನಾವು ಅದಕ್ಕೆ ಉನ್ನತವಾದ ಸ್ಥಾನದಲ್ಲಿ ಹರಿನಾಮ ಸಂಕೀರ್ತನೆ ಇದೆ ಅನ್ನುವಂಥದ್ದನ್ನ ತಿಳಿದಂತ ವೈಷ್ಣವ ಇದನ್ನು ಕೂಡ ಅವನು ಅಧ್ಯಯನ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಪ್ರಭುಪಾದರು ನಮ್ಗೆ ಏನೆಲ್ಲ ಒಂದು ಭಾವಾರ್ಥಗಳಲ್ಲಿ ನೀಡ್ತಾ ಇದ್ದಾರೆ, ಅದನ್ನ ಯಾವಾಗ್ಲೂ ಕೂಡ ಅವರು ಅದಕ್ಕೊಂದು ಸಾಕ್ಷಿ ಪುರಾವೆ ರೀತಿಯಲ್ಲಿ ಅವರು ಈ ವೇದಾಂತ ಶಾಸ್ತ್ರಗಳನ್ನ ಅಲ್ಲಲ್ಲಿ ನೀಡ್ತಾ ಹೋಗ್ತಾರೆ. ಹಾಗಾಗಿ ನಮ್ಗೆ ಶಾಸ್ತ್ರದ ಅಧ್ಯಯನ ಕೂಡ ಬೇಕು. ಅದೇ ಸಮಯದಲ್ಲಿ ಅದರ ಸಾರ ಅನ್ನುವಂಥದ್ದು ಏನು ಅಂದ್ರೆ ಭಗವಂತನನ್ನ ತಿಳಿಯುವಂಥದ್ದು, ಅವನ ಸೇವೆ ಮಾಡುವಂಥದ್ದು. ಅದನ್ನು ಮಾಡ್ತಾ ಮಾಡ್ತಾ ಇದನ್ನು ಕೂಡ ನಾವು ಅದಕ್ಕೂ ಕೂಡ ಗೌರವಗಳನ್ನ ಕೊಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ವೇದಾಂತವನ್ನು ಅಧ್ಯಯನ ಮಾಡಿದ ಮೇಲೆ ಪ್ರಭುವಿನ ಪವಿತ್ರ ನಾಮದ ಜಪವನ್ನು ಅಳವಡಿಸಿಕೊಳ್ಳದಿದ್ದರೆ ಅವನು ಮಾಯಾವಾದಿಗಿಂತ ಉತ್ತಮನ ನೀನು ಆಗುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲು ವೇದಗಳನ್ನು ಕೂಡ ಅಧ್ಯಯನ ಮಾಡುವುದಕ್ಕೆ, ಅಂದ್ರೆ ಅದಕ್ಕೆ ಇಲ್ಲಿ ಒತ್ತು ಕೊಡ್ತಾ ಇದ್ದಾರೆ. ಆದ್ರೆ ಅದೇ ಸಮಯದಲ್ಲಿ ಪವಿತ್ರ ನಾಮದ ಜಪವನ್ನ ಅದನ್ನ ಬಿಡದೆ ಮಾಡ್ಬೇಕು ಅಂತಾನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ವೇದಗಳನ್ನ ನಾನು ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ ತಿಳ್ಕೋಬೇಕು ಶಾಸ್ತ್ರವನ್ನ ಅಂತ ಹೇಳಿ ನಾನು ವೇದಗಳನ್ನ ತಿಳಿತೀನಿ, ಆದ್ರೆ ಅದಕ್ಕಾಗಿ ಅದನ್ನ ತಿಳಿದ ಮೇಲೆ ನಾನು ಪವಿತ್ರ ನಾಮ ಜಪವನ್ನ ಮಾಡೋದನ್ನ ಬಿಟ್ಟು ಬಿಡ್ತೀನಿ ಅಂತಂದ್ರೆ ಆ ವ್ಯಕ್ತಿ ಕೂಡ ಮಾಯಾವಾದಿ ಅನ್ನಿಸ್ಕೋತಾನೆ. ಹಾಗಾಗಿ ಅದು ಯಾವಾಗ್ಲೂ ಕೂಡ ಭಕ್ತಿ ಸೇವೆಯನ್ನ ಬಿಡುವಂತಿಲ್ಲ, ಪವಿತ್ರ ನಾಮ ಸಂಕೀರ್ತನೆಯನ್ನ ಬಿಡುವಂತಿಲ್ಲ. ಅದ್ರ ಜೊತೆಯಲ್ಲಿ ಶಾಸ್ತ್ರವನ್ನು ಕೂಡ ಅದಕ್ಕೂ ಕೂಡ ಗೌರವಗಳನ್ನ ಸಲ್ಲಿಸಬೇಕು, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅದ್ರಲ್ಲಿ ನಾವು ನೋಡ್ತೀವಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅವರು ಅನೇಕ ಭಾವಾರ್ಥಗಳನ್ನೆಲ್ಲ ಬರೆದಿರ್ತಾರೆ. ಅವರ ಶಿಷ್ಯಂದಿರು ಪ್ರಭುಪಾದರ ಶಿಷ್ಯಂದಿರು ಅದನ್ನ ಓದಿದಾಗ ನಮ್ಗೆ ಇದು ಏನೇನೂ ಅರ್ಥ ಆಗೋದಿಲ್ಲ, ನಮ್ಗೆ ಸ್ವಲ್ಪನೂ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಅದೆಲ್ಲವೂ ಕೂಡ ನನ್ನ ಗುರುಗಳು ನನಗೋಸ್ಕರ ಬರೆದದ್ದು, ನಿಮಗೋಸ್ಕರ ನಾನ್ ಬರಿತೀನಿ, ಹಾಗಾಗಿ ನೀವು ನಾನ್ ಬರೆದದನ್ನ ಓದಿದ್ರೆ ಸಾಕು ಅಂತ ಹೇಳ್ತಾರೆ. ಹಾಗೆ
ಇಲ್ಲಿ ಶಾಸ್ತ್ರ ಅನ್ನುವಂಥದ್ದು ಅದಕ್ಕೂ ಒಂದು ಮಹತ್ವ ಇದೆ. ಆದ್ರೆ ಅದನ್ನ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡ್ಬೋದು. ಜಿಜ್ಞಾಸೆ ಅಂದ್ರೆ ಕೊನೆಗೆ ಅದು ನಮ್ಮನ್ನ ದಾರಿ ತಪ್ಪಿಸಬಾರ್ದು, ನಮ್ಮನ್ನ ಮಾಯವಾದಿಗಳನ್ನಾಗಿ ಮಾಡ್ಬಿಡ್ಬಾರ್ದು ಅನ್ನೋದಷ್ಟೇ ಇಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ವೇದಾಂತ ತತ್ವಶಾಸ್ತ್ರದ ವಸ್ತುವಿನ ಬಗೆಗೆ ಅಜ್ಞಾನವನ್ನು ಹೊಂದಿರಬಾರದು. ವೇದಾಂತ ತತ್ವಶಾಸ್ತ್ರದ ಬಗ್ಗೆ ಅಜ್ಞಾನವನ್ನು ಕೂಡ ವಾಸ್ತವದಲ್ಲಿ ಏನಂದ್ರೆ, ಯಾರು ಹರಿನಾಮ ಸಂಕೀರ್ತನೆ ಮಾಡ್ತಾರೆ ಅವರಿಗೆ ಎಲ್ಲಾ ಒಂದು ಜ್ಞಾನ, ಒಂದು ಶಾಸ್ತ್ರದ ಜ್ಞಾನ ಅನ್ನುವಂಥದ್ದು ಸ್ವತಃ ಚೈತ್ಯ ಗುರುವಾಗಿ ಭಗವಂತನು ಕೊಡ್ತಾನೆ, ಮತ್ತೆ ನಮ್ಮ ಶಿಕ್ಷಾ ಗುರುಗಳು ಕೂಡ ಕೊಡ್ತಾರೆ. ಆ ಒಂದು ಜ್ಞಾನ ಅದು ಬೇಡ ಅಂತಲ್ಲ, ಅದು ಇರ್ಲೇಬೇಕು, ಅದು ಕೂಡ ಇರಬೇಕು. ನಾವು ಅದನ್ನ ಕೂಡ ತಿಳಿದಿರ್ಬೇಕು. ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಿ ಹೇಗೆ ಒಂದು ಭಕ್ತಿ ಯೋಗವನ್ನ ಎರಡು ಕಡೆ, ಒಂದು ಕರ್ಮಯೋಗ, ಇನ್ನೊಂದು ಜ್ಞಾನ ಯೋಗ, ಅದೆರಡರ ಮಧ್ಯೆ ಇಟ್ಟಿದ್ದಾರೆ ಭಗವಂತ ಅನ್ನೋದನ್ನ ನೋಡ್ತೀವಿ. ಯಾಕೆ ಆ ರೀತಿ ಇಟ್ಟಿದ್ದಾರೆ ಅಂದ್ರೆ, ಆ ಜ್ಞಾನ ಅನ್ನುವಂಥದ್ದು ಅದು ಆ ಭಕ್ತಿಗೆ ಒಂದು ಆಸರೆ ಅಥವಾ ಪ್ರೊಟೆಕ್ಷನ್ ಕೊಡ್ತಾ ಇದೆ. ಹಾಗಾಗಿ ಅದಕ್ಕೂ ಕೂಡ ಮಹತ್ವ ಇದೆ. ಅಂದ್ರೆ ಜ್ಞಾನ ಅನ್ನುವಂಥದ್ದು ಎಂತಹ ಜ್ಞಾನ ಅಂದ್ರೆ ಭಕ್ತಿಗೆ ಪೂರಕವಾದ ಜ್ಞಾನ. ಭಕ್ತಿಗೆ ಪೂರಕವಲ್ಲದ ಜ್ಞಾನ ಅದು ನಮಗೆ ಬೇಡದ ಒಂದು ವಿಚಾರ. ಆದ್ರೆ ಭಕ್ತಿಗೆ ಪೂರಕವಾದ ಜ್ಞಾನ ನಾವು ಹೆಚ್ಚು ತಿಳಿದಿರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದಿಟ್ಟದಲ್ಲಿ ಚೈತನ್ಯ ಮಹಾಪ್ರಭುಗಳು ಪ್ರಕಾಶಾನಂದ ಸರಸ್ವತಿಯವರೊಡನೆ ನಡೆಸಿದ ಪ್ರವಚನಗಳಲ್ಲಿ ತಮ್ಮ ವೇದಾಂತ ಜ್ಞಾನವನ್ನು ಪ್ರದರ್ಶಿಸಿದರು. ಹೀಗೆ ಪ್ರಕಾಶಾನಂದ ಸರಸ್ವತಿಯವರ ಜೊತೆ ಅವರು ವಾದಕ್ಕೆ ಇಳಿತಾರೆ. ಹಾಗಾಗಿ ಅವರು ವೇದಾಂತ ಜ್ಞಾನವನ್ನು ಪ್ರದರ್ಶನ ಮಾಡ್ತಾರೆ. ಅವ್ರು ಮೊದಲೇ ಹೇಳ್ಕೋತಾರೆ, ನಾನ್ ಮೂರ್ಖ, ಅದಕ್ಕಾಗಿ ನನ್ನ ಗುರುಗಳು ಬರೀ ಸಂಕೀರ್ತನೆ ಮಾಡು ಅಂತ ಹೇಳಿದ್ರು ಅಂತ. ಅಲ್ಲಿಗೆ ನಿಲ್ಲಿಸ್ಲಿಲ್ಲ, ಅವರು ಆ ವೇದಾಂತ ಜ್ಞಾನವನ್ನು ಕೂಡ ಅವ್ರಿಗೆ ತಿಳಿಸ್ತಾರೆ. ಹೀಗೆ ವೈಷ್ಣವನಾದವನು ವೇದಾಂತ ತತ್ವಶಾಸ್ತ್ರದ ಬಗೆಗೆ ಸಂಪೂರ್ಣವಾದ ಪರಿಚಯವನ್ನು ಹೊಂದಿರಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ರೆ ಅದು ಕೂಡ ನಮ್ಗೆ ತಿಳಿಬೇಕು. ನಾವು ಅದನ್ನ ತಿಳಿಬೇಕು ಅಂದ್ರೆ ಗುರುಗಳ ಒಂದು ಆಶ್ರಯ ಪಡಿಬೇಕು. ಗುರುಗಳ ಮುಂದೆ ನಾವು ಮೂರ್ಖರಾಗಿ ಅವರ ಹೇಳೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡುವಂತ ನಮ್ರತೆ ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಮಗೆ ಆ ಒಂದು ವೇದಗಳ ಅಂದ್ರೆ ಸಹಜೀಯರಾಗ್ಬಿಡ್ತೀವಿ. ಸಹಜೀಯರಾದ ವೈಷ್ಣವರ ಹಾಗೆ ಆಗ್ಬಿಡ್ತೀವಿ, ಬರೀ ಜಪವನ್ನಷ್ಟೇ ಮಾಡ್ತೀವಿ ಅಂತ ಹೇಳ್ಕೊಳ್ಳುವ ಹಾಗೆ. ಆದ್ರೆ ವೇದಾಂತದ ಅಧ್ಯಯನವೇ ಸಮಸ್ತವು ಎಂದು ಭಾವಿಸಿ ಪವಿತ್ರ ನಾಮದ ಜಪದಿಂದ ದೂರ ಉಳಿಯಬಾರದು. ಅದೇ ಸಮಯದಲ್ಲಿ ಪವಿತ್ರ ನಾಮ ಸಂಕೀರ್ತನೆಯಿಂದ ದೂರ ಆಗಬಾರದು, ಆ ಜಿಜ್ಞಾಸೆಯನ್ನ ಹೆಚ್ಚಿಸಿಕೊಂಡು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಏಕಕಾಲದಲ್ಲಿ ವೇದಾಂತ ತತ್ವಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೂ ಪವಿತ್ರ ನಾಮಗಳ ಜಪವನ್ನು ಮಾಡುವುದು, ಇವುಗಳ ಮಹತ್ವವನ್ನು ಭಕ್ತನಾದವನು ಅರಿಯಬೇಕು. ಅದೆರಡು ಕೂಡ ಒಬ್ಬ ವೈಷ್ಣವನಾದವನು ತಿಳಿಬೇಕು ಅಂತ ಅಲ್ಲಿ ಮಾಡಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ವೇದಾಂತದ ಅಧ್ಯಯನದ ಮೂಲಕ ಒಬ್ಬನು ಮಾಯಾವಾದಿಯಾದರೆ ವೇದಾಂತವನ್ನು ಅರ್ಥ ಮಾಡಿಕೊಳ್ಳಲು ಅವನು ಸಮರ್ಥನಾಗಿಲ್ಲ. ಆದ್ರೆ ಅವನು ಬರೀ ವೇದಗಳಿಗೆ ಒತ್ತು ಕೊಟ್ಟು ಅವನು ಭಕ್ತಿಯನ್ನ ಬಿಟ್ಟ ಅಂತಂದ್ರೆ ಅವನನ್ನ ಇಲ್ಲಿ ಅವನು ಪರಿಪೂರ್ಣವಾಗಿ ವೇದಾಂತ ತಿಳಿಲಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಇದನ್ನ ಭಗವದ್ಗೀತೆಯಲ್ಲಿ 15.15 ಖಚಿತಪಡಿಸಲಾಗಿದೆ. ವೇದಾಂತ ಎಂದರೆ ಜ್ಞಾನದ ಕೊನೆ ಎಂದು ಅರ್ಥ. ಜ್ಞಾನದ ಕೊಟ್ಟ ಕೊನೆ ಎಂದರೆ ಕೃಷ್ಣನನ್ನು ಕುರಿತ ಜ್ಞಾನ. ಅಂದ್ರೆ ವೇದಾಂತದ ಮೂಲ ಸಾರ ಅದೇನು ಅಂತಂದ್ರೆ ಅದು ಭಗವಂತನನ್ನ ಅರಿಯುವಂತದ್ದು. ಅವನು ತನ್ನ ಪವಿತ್ರ ನಾಮಕ್ಕೆ ಅನುರೂಪನಾಗಿದ್ದಾನೆ. ಆದ್ರೆ ಭಗವಂತ ಬೇರೆ ಇಲ್ಲ, ಅವನ ನಾಮ ಬೇರೆ ಇಲ್ಲ. ಹಗ್ಗದ ವೈಷ್ಣವರು ಸಹಜೀಯರು 4 ಆಚಾರ್ಯರು ವ್ಯಾಖ್ಯಾನ ಮಾಡಿದಂತಹ ವೇದಾಂತ ತತ್ವಜ್ಞಾನವನ್ನು ಅಧ್ಯಯನ ಮಾಡಲು ಲಕ್ಷ್ಯ ಕೊಡುವುದಿಲ್ಲ. ಅಂದ್ರೆ ಯಾರು ಈ ಒಂದು ಸಹಜೀಯರಿದ್ದಾರೆ ಅವ್ರೇನ್ ಮಾಡ್ತಾರೆ, ಈ ಆಚಾರ್ಯರು 4 ಪರಂಪರೆಗಳು ಬಂದಿದೆ, ಅಧಿಕೃತ ಪರಂಪರೆಗಳು. ಆ 4 ಅಧಿಕೃತ ಪರಂಪರೆಗಳಿಗೆ 4 ಆಚಾರ್ಯರು ಇದ್ದಾರೆ. ಯಾವ್ದು 4 ಪರಂಪರೆಗಳು, ಯಾರು ಆಚಾರ್ಯರು, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಬ್ರಹ್ಮ ಗೌಡಿಯ ಸಂಪ್ರದಾಯ, ವೈಷ್ಣವ ಮಾಧ್ವಾಚಾರ್ಯರು, ಸಂಪ್ರದಾಯ, ಶ್ರೀ ಸಂಪ್ರದಾಯ ಅಲ್ಲಿ ರಾಮಾನುಜಾಚಾರ್ಯರು, ಮತ್ತೆ ರುದ್ರ ಸಂಪ್ರದಾಯ ವಿಷ್ಣು ಸ್ವಾಮಿ ಆಚಾರ್ಯರು, ಕುಮಾರ ಸಂಪ್ರದಾಯ ನಿಂಬಾರಕ ಸ್ವಾಮಿ ಆಚಾರ್ಯ. ಹೀಗೆ ಈ 4 ಅಧಿಕೃತ ಪರಂಪರೆಗಳಲ್ಲಿ ಇರುವಂತಹ ಆಚಾರ್ಯರುಗಳು ಕೊಟ್ಟಿರುವಂತಹ ವ್ಯಾಖ್ಯಾನಗಳು. ಅಂದ್ರೆ ಅವರೆಲ್ಲರೂ ಕೂಡ ಹೇಗೆ ಅಧಿಕೃತ ಅಂತ ಅನಿಸ್ಕೋತಾರೆ ಅಂದ್ರೆ, ಅವರು ಈ ಒಂದು ವೇದಾಂತ ಸೂತ್ರಗಳು ಅಥವಾ ಅದಕ್ಕೆ ಭಾಷ್ಯ ವ್ಯಾಖ್ಯಾನಗಳನ್ನ ಕೊಡ್ತಾರೆ. ಇಂತಹ ವ್ಯಾಖ್ಯಾನಗಳನ್ನ ವೇದಾಂತ ತತ್ವಜ್ಞಾನವು ಅಧ್ಯಯನ ಮಾಡಲು ಲಕ್ಷ್ಯ ಕೊಡೋದಿಲ್ಲ. ಯಾರಂದ್ರೆ ಈ ವೈಷ್ಣವ ಸಹಜೀಯರು, ಯಾರೋ ಭಗವಂತನ ನಾಮ ಸಂಕೀರ್ತನೆ ಅಷ್ಟೇ ಅದಕ್ಕೆ ಮಹತ್ವವನ್ನು ಕೊಟ್ಟು ಆಚಾರ್ಯರು ಬರೆದಿರುವಂತಹ ಒಂದು ಗ್ರಂಥಗಳು, ಶಾಸ್ತ್ರಗಳನ್ನ ಅಧ್ಯಯನ ಮಾಡೋದಿಲ್ಲ, ಮತ್ತೆ ಆ ವ್ಯಾಖ್ಯಾನಗಳಿಗೆ ಅವರು ಹೆಚ್ಚು ಲಕ್ಷ್ಯ ಕೊಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಗೌಡಿಯ ಸಂಪ್ರದಾಯದಲ್ಲಿ ಗೋವಿಂದ ಭಾಷ್ಯ ಎಂಬ ಬಲದೇವ ವಿದ್ಯಾಭೂಷಣರು ಬರೆದಿರುವಂತದ್ದು ಅಂತಹ ವೇದಾಂತ ವ್ಯಾಖ್ಯಾನವಿದೆ. ಅಂತಹ ವ್ಯಾಖ್ಯಾನಗಳು ಅಸ್ಪೃಶ್ಯವಾದ ದಾರ್ಶನಿಕ ಜಿಜ್ಞಾಸೆಗಳು ಎಂದು ಸಹಜೀಯರು ಭಾವಿಸುತ್ತಾರೆ. ಆದ್ರೆ ಅದು ಅಸ್ಪೃಶ್ಯವಾದ ದಾರ್ಶನಿಕ ಜಿಜ್ಞಾಸೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅದು ಜ್ಞಾನದ ರೀತಿಯಲ್ಲಿ ವೇದ ಜ್ಞಾನವನ್ನ
ತಿಳಿದಂತಹ ವ್ಯಕ್ತಿಗಳು ಬರೆದಿರುವಂತದ್ದು. ಅವರಿಗೆ ಭಕ್ತಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಅದನ್ನ ದೂರ, ಅಸ್ಪೃಶ್ಯ ಅನ್ನೋ ರೀತಿಯಲ್ಲಿ ಅದನ್ನ ಅವರು ದೂರ ಇಡ್ತಾರೆ ಅಂತ. ಆಚಾರ್ಯರು ಮಿಶ್ರ ಭಕ್ತರು ಎಂದು ಅವರು ಪರಿಗಣಿಸುತ್ತಾರೆ. ಅವರು ಈ ಎಲ್ಲ ಆಚಾರ್ಯರು ಯಾರಿದ್ದಾರೆ, ಮಧ್ವಾಚಾರ್ಯರು, ಇವರೆಲ್ಲರೂ ಕೂಡ, ಅಥವಾ ಬಲದೇವ ವಿದ್ಯಾಭೂಷಣರು, ಇವರೆಲ್ಲ ಏನು ವ್ಯಾಖ್ಯಾನಗಳನ್ನ ನೀಡಿದ್ದಾರೆ ಅಂತವರನ್ನ ಶುದ್ಧ ಭಕ್ತರು ಅಂತ ಅವ್ರು ಪರಿಗಣಿಸೋದಿಲ್ಲ. ಅವರನ್ನ ಅವರು ಮಿಶ್ರ ಭಕ್ತರು ಅಂತ ಅನ್ಕೋತಾರೆ. ಅಂದ್ರೆ ಜ್ಞಾನ ಮಿಶ್ರಿತ ಭಕ್ತಿ ಮಾಡುವಂತವ್ರು ಅಂತ. ಹೀಗೆ ಅವರು ತಮ್ಮ ನರಕದ ಹಾದಿಯನ್ನು ಸುಗಮ ಮಾಡಿಕೊಳ್ಳುತ್ತಾರೆ. ಅಂದ್ರೆ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ವೈಷ್ಣವ ಅಪರಾಧ ಮಾಡ್ತಾರೆ, ಮತ್ತೆ ಆ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ಹಾಗಾಗಿ ಅವರು ನರಕದ ಹಾದಿಯನ್ನ ಸುಗಮ ಮಾಡ್ಕೊಳ್ತಾರೆ ಅಂತ. ಅದೇ ಹಿಂದೆ ಹೇಗಿತ್ತು ಅಂತಂದ್ರೆ ಹೆಚ್ಚು ಈ ಬಾಬಾಜಿಗಳು ಇರ್ತಾ ಇದ್ರು. ಬಾಬಾಜಿಗಳು, ಈ ಗೋಸ್ವಾಮಿಗಳು ಎಲ್ಲರೂ ಕೂಡ ಬಾಬಾಜಿಗಳೇ, ಆದ್ರೆ ಅವರಿಗೆ ಜ್ಞಾನ ಅನ್ನುವಂಥದ್ದು ಕೂಡ ಇತ್ತು. ಆದ್ರೆ ಬರೀ ಹರಿನಾಮ ಸಂಕೀರ್ತನೆಯನ್ನಷ್ಟೇ ಅವರು ಮಾಡ್ತಾ ಇರ್ಲಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಪ್ರಭುಪಾದರು ಆಮೇಲೆ ಏನಂತ ಹೇಳ್ತಾರೆ ಅಂದ್ರೆ, ಬಾಬಾಜಿಗಳು ಯಾರಿದ್ದಾರೆ ಅವ್ರನ್ನ ಭಜನಾನಂದಿ ಅಂತ ಹೇಳ್ತಾರೆ. ಭಜನಾನಂದಿಗಳಿಗಿಂತ ಗೋಷ್ಠಾನಂದಿಗಳಿಗೆ ಹೆಚ್ಚು ಮಹತ್ವವನ್ನ ಕೊಟ್ರು. ಯಾಕೆ ಗೋಷ್ಠಾನಂದಿಗಳು ಅಂತಂದ್ರೆ, ಅವರು ಭಗವಂತನ ಜ್ಞಾನವನ್ನ ತಿಳ್ಕೋತಾರೆ, ಮತ್ತೆ ಬೇರೆಯವ್ರಿಗೂ ತಿಳಿಸ್ತಾರೆ. ಅಂದ್ರೆ ನಾನು ಬರೀ ಜಪ ಮಾಡ್ತೀನಿ, ನಾನು ಶ್ರವಣ ಕೀರ್ತನ ಸ್ಮರಣ ಮಾಡೋದಿಲ್ಲ, ಭಗವದ್ಗೀತೆ ಭಾಗವತಗಳನ್ನ ಓದೋದಿಲ್ಲ ಅಂತಂದ್ರೆ ಅದು ಪರಿಪೂರ್ಣ ಭಕ್ತಿಯ ಒಂದು ಇದಾಗೋದಿಲ್ಲ. 5 ವಿಷಯಗಳನ್ನ ಒಬ್ಬ ಭಕ್ತನಾದವನು, ವೈಷ್ಣವನಾದವನು ಮಾಡ್ಲೇಬೇಕು ಅಂತ ಹೇಳ್ತಾರೆ. ಯಾವುದು 5 ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಎಷ್ಟೊಂದು ಕೊಟ್ಟಿದ್ದಾರೆ. ಆ ಒಂದು ಭಕ್ತಿರ ಸಮೃದ್ಧ ಸಿಂಧುವಿನಲ್ಲಿ 64 ಕೊಟ್ಟಿದ್ದಾರೆ ಅನ್ಕೋತೀನಿ. ಅದರಲ್ಲಿ ಈ 5 ಪ್ರಮುಖವಾದದ್ದು ಅಂತ ಹೇಳ್ತಾರೆ. ನಾಮ ಸಂಕೀರ್ತನ, ಶ್ರೀ ವಿಗ್ರಹ ಆರಾಧನ, ಆಮೇಲೆ ಭಕ್ತರ ಸಂಘ, ಸಾಧು ಸಂಘ, ಆಮೇಲೆ ಸಾಧು ಸಂಘ, ಮತ್ತೆ ಇದು ಮಥುರಾಪುರ ವಾಸ, ಭಾಗವತ ಶ್ರವಣ. 5 ಕೊಟ್ಟಿದ್ದಾರೆ. 5ರಲ್ಲಿ ಭಾಗವತ ಶ್ರವಣ ಕೂಡ ಬರುತ್ತೆ. ನಾನು ಬರೀ ಸಂಕೀರ್ತನೆ ಮಾಡ್ತೇನೆ, ನಾನು ಭಕ್ತರ ಸಂಘ ಮಾಡೋದಿಲ್ಲ, ನಾನು ಭಗವಂತನ ಧಾಮಗಳಿಗೆ ಹೋಗೋದಿಲ್ಲ, ಅಥವಾ ವಿಗ್ರಹ ಆರಾಧನೆ ಮಾಡೋದಿಲ್ಲ ಅಂತ ಯಾವ್ದಾದ್ರು ಒಂದನ್ನು ಬಿಟ್ಟರು ಕೂಡ ಅದು ಅಪರಿಪೂರ್ಣ ಆಗುತ್ತೆ. ಹಾಗೆಯೇ ಭಾಗವತ ಶ್ರವಣ ಅನ್ನುವಂಥದ್ದು ಕೂಡ ಆ ರೀತಿ. ಪ್ರತಿದಿನ ನಿತ್ಯಂ ಭಾಗವತ ಸೇವೆಯ, ಪ್ರತಿದಿನ ನಾವು ಭಗವದ್ಗೀತೆಗಳ ಗಂಗಾ ಸ್ನಾನ ಅದರಲ್ಲಿ ಮಾಡ್ಲೇಬೇಕು. ಮಾಡಿಲ್ಲ ಅಂತಂದ್ರೆ ನಾವು ನರಕದ ಹಾದಿಗೆ ತಿಳಿಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 3. ಕೃಷ್ಣ ಮಂತ್ರ ಹೈತೆ ಹಾಬೆ ಸಂಸಾರ ಮೋಚನ, ಕೃಷ್ಣ ನಾಮ ಹೈತೆ ಪಾಬೆ ಕೃಷ್ಣೇರ ಚರಣ. ಹರೇ ಕೃಷ್ಣ. ಛಾಯಾದೇವಿ ಮಾತಾಜಿ, ಛಾಯಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಕೃಷ್ಣ ಮಂತ್ರ ಐತೆ, ಕನ್ನಡಕ ಇಲ್ಲ ಮಾತಾಜಿ, ಹಂಗೆ ಓದ್ತಾ ಇದ್ದೀನಿ. ಕೃಷ್ಣ ಮಂತ್ರ ಹೈತೆ ಹಬ್ಬೆ ಸಂಸಾರ ಮೋಚನ, ಕೃಷ್ಣ ನಾಮ ಹೈತೆ ಪಾಬೆ ಕೃಷ್ಣೇರ ಚರಣ. ಕೃಷ್ಣ ಮಂತ್ರ, ಹರೇ ಕೃಷ್ಣ ಮಹಾಮಂತ್ರದ ಜಪ, ಹೈತೆ ಇಂದ, ಅಬೆ ಅದು ಆಗುತ್ತದೆ, ಸಂಸಾರ ಐಹಿಕ ಅಸ್ತಿತ್ವ, ಮೋಚನ ಬಿಡುಗಡೆ, ಕೃಷ್ಣ ನಾಮ ಪ್ರಭು ಕೃಷ್ಣನ ಪವಿತ್ರ ನಾಮ, ಐತೆ ಇಂದ ಪಾಬೆ ವ್ಯಕ್ತಿಗೆ ದೊರೆಯುತ್ತದೆ, ಕೃಷ್ಣೇರ ಪ್ರಭು ಕೃಷ್ಣನ ಚರಣ ಪಾದ ಕಮಲ. ಕೇವಲ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವಷ್ಟರಿಂದಲೇ ವ್ಯಕ್ತಿಯು ಹೊಸ ಐಹಿಕ ಅಸ್ತಿತ್ವದಿಂದ ವಿಮೋಚನೆಯನ್ನು ಪಡೆಯಬಹುದು. ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಷ್ಟರಿಂದಲೇ ವ್ಯಕ್ತಿಯು ದಿಟವಾಗಿಯೂ ಪ್ರಭುವಿನ ಪಾದ ಕಮಲವನ್ನು ನೋಡಲು ಸಮರ್ಥನಾಗುತ್ತಾನೆ. ಭಾವಾರ್ಥ: ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರು ತಮ್ಮ ಅನುಭಾಷ್ಯದಲ್ಲಿ ಹೀಗೆ ಹೇಳಿದ್ದಾರೆ: ಒಬ್ಬ ವ್ಯಕ್ತಿಯು ದಿವ್ಯ ಜ್ಞಾನವನ್ನು ಸಾಧಿಸುತ್ತಿದ್ದಂತೆಯೇ ಎದ್ದು ಕಾಣುವ ದಿಟವಾದ ಪರಿಣಾಮವೆಂದರೆ ಅವನು ಕೂಡಲೇ ಮಾಯೆಯ ಹಿಡಿತಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪ್ರಭುವಿನ ಸೇವೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗುತ್ತಾನೆ. ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನಾದ ಮುಕುಂದನ ಸೇವೆ
ಇದ್ದರೆ ಬಾಹ್ಯಶಕ್ತಿಯ ಅಧೀನದಲ್ಲಿರುವ ಕಾಮ್ಯ ಕರ್ಮಗಳಿಂದ ಮುಕ್ತನಾಗಲಾರ. ಅಂದರೆ ವ್ಯಕ್ತಿಯು ಪ್ರಭುವಿನ ಪುಣ್ಯ ನಾಮವನ್ನು ಶ್ರದ್ಧೆಯಿಂದ ಜಪಿಸಿದರೆ ಜೀವನದ ಐಹಿಕ ಗ್ರಹಿಕೆಯಿಂದ ದೂರವಾದ ದಿವ್ಯ ಸ್ಥಾನವನ್ನು ಪಡೆಯಬಹುದು. ಪ್ರಭುವಿಗೆ ಸೇವೆ ಸಲ್ಲಿಸುವ ಮೂಲಕ ಭಕ್ತನು ದೇವೋತ್ತಮ ಪರಮ ಪುರುಷನೊಡನೆ 5 ಬಗೆಯ ಸಂಬಂಧಗಳಲ್ಲಿ ಒಂದನ್ನು ಸಾಧಿಸುತ್ತಾನೆ. ಅವುಗಳೆಂದರೆ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಅಥವಾ ಮಾಧುರ್ಯ. ಹೀಗೆ ಅವನು ಆ ಸಂಬಂಧದಲ್ಲಿ ದಿವ್ಯ ಆನಂದವನ್ನು ಆಸ್ವಾದಿಸುತ್ತಾನೆ. ಅಂತಹ ಸಂಬಂಧವು ನಿಶ್ಚಯವಾಗಿಯೂ ದೇಹ ಮತ್ತು ಮನಸ್ಸನ್ನು ಉನ್ನತಿಗೇರಿಸುತ್ತದೆ. ಪ್ರಭುವಿನ ನಾಮವು ಪರಮ ಪುರುಷನೊಡನೆ ಅನುರೂಪವಾಗಿದೆ ಎಂದು ವ್ಯಕ್ತಿಯು ಅರಿಯುತ್ತಿದ್ದಂತೆಯೇ ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಲು ಅವನು ಸಂಪೂರ್ಣವಾಗಿ ಅರ್ಹನಾಗುತ್ತಾನೆ. ಅಂತಹ ದೇವೋನ್ಮಾದದ ಸಂಕೀರ್ತನಕಾರ ಮತ್ತು ನರ್ತಕನು ಪ್ರಭುವಿನೊಡನೆ ನೇರ ಸಂಬಂಧವನ್ನು ಹೊಂದಿದ್ದಾನೆ ಎಂದು ಪರಿಗಣಿಸಬೇಕು. ಹರೇ ಕೃಷ್ಣ. ಇದೆ ಮಾತಾಜಿ. ಇನ್ನು ಸ್ವಲ್ಪ ಅದೇ ಇದೆಯಾ? ಮಾತಾಜಿ, ಇದೆ. ಹಾ. ಇನ್ನೊಂದ್ ಪ್ಯಾರ ಓದಿ. ವೈದಿಕ ಸೂತ್ರಗಳ ಪ್ರಕಾರ ಆಧ್ಯಾತ್ಮಿಕ ಪ್ರಗತಿಯಲ್ಲಿ 3 ಹಂತಗಳಿವೆ: ಸಂಬಂಧ, ಜ್ಞಾನ, ಅಭಿಧೇಯ ಮತ್ತು ಪ್ರಯೋಜನ. ಸಂಬಂಧ, ಜ್ಞಾನ, ಅಭಿಧೇಯ ಮತ್ತು ಪ್ರಯೋಜನ. ದೇವೋತ್ತಮ ಪರಮ ಪುರುಷನೊಡನೆ ವ್ಯಕ್ತಿಯು ತನ್ನ ಮೂಲ ಸಂಬಂಧವನ್ನು ಸ್ಥಾಪಿಸುವುದಕ್ಕೆ ಸಂಬಂಧಿಸಿದ್ದು ಸಂಬಂಧ ಜ್ಞಾನ. ಸಹಜ ಸ್ಥಿತಿಯ ಸಂಬಂಧಕ್ಕೆ ಅನುಗುಣವಾಗಿ ಕಾರ್ಯ ಮಾಡುವುದನ್ನು ಕುರಿತಿದ್ದು ಅಭಿಧೇಯ. ಪ್ರಯೋಜನವೆಂಬುದು ಜೀವನದ ಅಂತಿಮ ಗುರಿ. ಅದೆಂದರೆ ದೇವೋತ್ತಮನೊಡನೆ ಪ್ರೇಮವನ್ನು ಬೆಳೆಸಿಕೊಳ್ಳುವುದು. ಪ್ರೇಮ ಪುಂ ಅರ್ಥೋ ಮಹಾನ್. ವ್ಯಕ್ತಿಯು ಗುರುಗಳ ಆದೇಶದಂತೆ ನಿಯಂತ್ರಕ ತತ್ವಗಳಿಗೆ ಬದ್ಧನಾಗಿದ್ದರೆ ಜೀವನದ ಅಂತಿಮ ಗುರಿಯನ್ನು ಬಹಳ ಸುಲಭವಾಗಿ ಸಾಧಿಸುತ್ತಾನೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ಚಟಕ್ಕೆ ತುತ್ತಾದವನು ದೇವೋತ್ತಮ ಪರಮಪುರುಷನನ್ನು ನೇರವಾಗಿ ಸೇವಿಸುವ ಅವಕಾಶವನ್ನು ಬಹಳ ಸುಲಭವಾಗಿ ಪಡೆಯುತ್ತಾನೆ. ಅಂತಹ ವ್ಯಕ್ತಿಗೆ ಸಾಮಾನ್ಯವಾಗಿ ಮಾಯಾವಾದಿ ಸನ್ಯಾಸಿಗಳು ತೊಡಗುವಂತಹ ವ್ಯಾಕರಣ ಚಮತ್ಕಾರಗಳನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಶ್ರೀ ಶಂಕರಾಚಾರ್ಯರು ಈ ಅಂಶವನ್ನು ಒತ್ತಿ ಹೇಳಿದ್ದಾರೆ. ನಹಿ ನಹಿ ರಕ್ಷತಿ ಡುಕ್ರು ಏನ್ ಮಾತಾಜಿ ಅದು ಡುಕ್ರಿಹಿ ಕರಣೆ ಕೇವಲ ವ್ಯಾಕರಣದ ಡುಕ್ಕು ಏನ್ ಮಾತಾಜಿ ಅದು ಡುಕ್ರುನ್ ಕರಣೆ ಮಾತಾಜಿ. ನಹಿ ನಹಿ ರಕ್ಷತಿ ಡುಕ್ರುನ್ ಕರಣೆ. ಡುಕ್ರುನ್ ಕರಣೆ ಕೇವಲ ವ್ಯಾಕರಣದ ಪೂರ್ವ ಪದ ಮತ್ತು ಉತ್ತರ ಪದಗಳನ್ನು ಕುಣಿಸುತ್ತಿದ್ದರೆ ವ್ಯಕ್ತಿಯು ಮೃತ್ಯುವಿನ ಮುಷ್ಟಿಯಿಂದ ಪಾರಾಗಲಾರ. ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯಲ್ಲಿ ಮಗ್ನನಾಗಿರುವ ಭಕ್ತನನ್ನು ವ್ಯಾಕರಣದ ಪದ ಜಾದೂಗಾರರು ದಿಗ್ಭ್ರಮೆಗೊಳಿಸಲಾರರು. ಪ್ರಭುವಿನ ಶಕ್ತಿಯನ್ನು ಕೇವಲ ಹರೇ ಎಂದು ಸಂಬೋಧಿಸುವ ಮೂಲಕ ಮತ್ತು ಸ್ವತಃ ಪ್ರಭುವನ್ನು ಕೃಷ್ಣ ಎಂದು ಸಂಬೋಧಿಸುವ ಮೂಲಕ ಅತ್ಯಂತ ಶೀಘ್ರವಾಗಿ ಪ್ರಭುವನ್ನು ಭಕ್ತನ ಹೃದಯದಲ್ಲಿ ನೆಲೆಗೊಳಿಸಬಹುದು. ಹಾಗೆ ರಾಧಾ ಮತ್ತು ಕೃಷ್ಣ ಎಂದು ಸಂಬೋಧಿಸುವ ಮೂಲಕ ವ್ಯಕ್ತಿಯು ತನ್ನ ಪ್ರಭುವಿನ ಸೇವೆಯಲ್ಲಿ ಪ್ರತ್ಯಕ್ಷವಾಗಿ ಮಗ್ನನಾಗುತ್ತಾನೆ. ಪ್ರಭು ಮತ್ತು ಅವನ ಶಕ್ತಿಯನ್ನು ಈ ಹರೇ ಕೃಷ್ಣ ಮಂತ್ರದ ಮೂಲಕ ವ್ಯಕ್ತಿಯು ಸಂಬೋಧಿಸಿದಾಗ ಎಲ್ಲ ಅಪೌರುಷ ಧರ್ಮ ಗ್ರಂಥಗಳು ಮತ್ತು ಎಲ್ಲ ಜ್ಞಾನದ ಸಾರ ಸರ್ವಸ್ವವು ಅಲ್ಲಿ ಪ್ರತ್ಯಕ್ಷವಾಗುತ್ತದೆ. ಏಕೆಂದರೆ ಆ ದಿವ್ಯ ಕಂಪನವು ಬದ್ಧಾತ್ಮನನ್ನು ಸಂಪೂರ್ಣವಾಗಿ ವಿಮೋಚನೆಗೊಳಿಸಿ ಪ್ರಭುವಿನ ಸೇವೆಯಲ್ಲಿ ನೇರವಾಗಿ ತೊಡಗಿಸುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಥ್ಯಾಂಕ್ ಯು ಮಾತಾಜಿ. ಕನ್ನಡ ಆರ್ತಿ ಮಾತಾಜಿ. ಹರೇ ಕೃಷ್ಣ ಆರ್ತಿ ಮಾತಾಜಿ ಓದ್ತೀರಾ? ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅನರ್ಥೋಪಶಮಂ ಶ್ರೀ ಅಲ್ಲಿ ಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳು
ಶ್ರೀ ಚೈತನ್ಯ ಮಹಾಪ್ರಭುಗಳು ಮಹಾಮೂರ್ಖನಂತೆ ತಮ್ಮನ್ನು ತೋರಿಸಿಕೊಂಡರು. ಆದರೆ ತಮ್ಮ ಗುರುಗಳಿಂದ ತಾವು ಕೇಳಿದ ಎಲ್ಲ ನುಡಿಗಳನ್ನು ವ್ಯಾಸರು ಶ್ರೀಮದ್ಭಾಗವತದಲ್ಲಿ 17.6 ಹೇಳಿದಂತೆ ಕಟ್ಟುನಿಟ್ಟಾಗಿ ಅನುಸರಿಸಿದರು. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗಂ ಅಧೋಕ್ಷಜೇ ಲೋಕಸ್ಯ ಜಾನತೋ ವಿದ್ವಾಂಸ್ ಚಕ್ರೆ ಶಾಶ್ವತ ಸಂಹಿತಾಂ. ಜೀವಿಯ ಐಹಿಕ ಯಾತನೆಗಳು ಅವನಿಗೆ ಅನಾವಶ್ಯಕವಾದವು. ಭಕ್ತಿ ಸೇವೆಯ ಜೋಡಣಾ ಪ್ರಕ್ರಿಯೆಯಿಂದ ಅವುಗಳನ್ನು ನೇರವಾಗಿ ಶಮನ ಮಾಡಬಹುದು. ಆದರೆ ಜನಸಮುದಾಯಕ್ಕೆ ಇದು ತಿಳಿಯಲು ಆದ್ದರಿಂದ ವಿದ್ವಾಂಸರಾದ ವ್ಯಾಸ ಮುನಿಗಳು ಈ ವೈದಿಕ ಸಾಹಿತ್ಯವನ್ನು ಸಂಕಲಿಸಿದರು. ಶ್ರೀಮದ್ಭಾಗವತ ಅದು ಪರಮಸತ್ಯನಿಗೆ ಸಂವಾದಿಯಾಗಿದೆ. ವ್ಯಕ್ತಿಯು ಭಕ್ತಿಯೋಗವನ್ನು ಆಚರಿಸುವ ಮೂಲಕ ಈ ಐಹಿಕ ಜಗತ್ತಿನಲ್ಲಿರುವ ಎಲ್ಲ ತಪ್ಪು ಗ್ರಹಿಕೆಗಳನ್ನು ತೊಡಕುಗಳನ್ನು ಗೆಲ್ಲಬಹುದು. ಆದ್ದರಿಂದ ವ್ಯಾಸಮುನಿಗಳು ನಾರದರ ಸೂಚನೆಯಂತೆ ಬದ್ಧಾತ್ಮರನ್ನು ಮಾಯೆಯ ಮುಷ್ಟಿಯಿಂದ ಬಿಡಿಸಲು ಅತ್ಯಂತ ಕರುಣೆಯಿಂದ ಶ್ರೀಮದ್ಭಾಗವತವನ್ನು ಸಾದರಪಡಿಸಿದರು. ಆದ್ದರಿಂದ ವ್ಯಕ್ತಿಯು ಶ್ರೀಮದ್ಭಾಗವತವನ್ನು ಅನುಕ್ರಮವಾಗಿ ಓದಬೇಕು ಮತ್ತು ಅದರ ಅವಲೋಕನದಿಂದ ಕ್ರಮೇಣ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಲು ಅವನು ಹೊಂದಿಕೊಳ್ಳುತ್ತಾನೆ ಎಂದು ಚೈತನ್ಯ ಮಹಾಪ್ರಭುಗಳ ಗುರುಗಳು ಅವರಿಗೆ ಉಪದೇಶಿಸಿದರು. ಪವಿತ್ರ ನಾಮ ಮತ್ತು ಪ್ರಭು ಅನುರೂಪವಾಗಿದ್ದಾರೆ. ಮಾಯೆಯ ಮುಷ್ಟಿಯಿಂದ ಸಂಪೂರ್ಣವಾಗಿ ವಿಮೋಚನೆ ಹೊಂದಿದವರು ಈ ಸಂಗತಿಯನ್ನು ಅರ್ಥಮಾಡಿಕೊಳ್ಳಬಲ್ಲರು. ಗುರುಗಳ ಕರುಣೆಯಿಂದ ಲಭಿಸುವ ಈ ಜ್ಞಾನವು ವ್ಯಕ್ತಿಯನ್ನು ಪರಮ ದಿವ್ಯ ನೆಲೆಯಲ್ಲಿ ಇರಿಸುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ಮೂರ್ಖರಂತೆ ತೋರಿಸಿಕೊಂಡರು, ಏಕೆಂದರೆ ಗುರುಗಳ ಆಶ್ರಯಕ್ಕೆ ಹೋಗುವ ಮೊದಲು ಕೇವಲ ಜಪದಿಂದ ಎಲ್ಲ ಐಹಿಕ ಪರಿಸ್ಥಿತಿಗಳಿಂದಲೂ ಉಪಶಮನವನ್ನು ಪಡೆಯಬಹುದು ಎನ್ನುವುದನ್ನು ಅವರು ಅರ್ಥಮಾಡಿಕೊಳ್ಳಲು ಅಸಮರ್ಥರಾಗಿದ್ದರು. ಆದರೆ ಗುರುಗಳ ನಿಷ್ಠಾವಂತ ದಾಸರಾಗುತ್ತಿದ್ದಂತೆಯೇ ಮತ್ತು ಅವರ ಬೋಧನೆಗಳನ್ನು ಅನುಸರಿಸುತ್ತಿದ್ದಂತೆಯೇ ಮುಕ್ತಿಯ ಪಥ ಅವರಿಗೆ ಬಹಳ ಸುಲಭವಾಗಿ ಗೋಚರಿಸಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಡುತ್ತಿದ್ದ ಹರೇ ಕೃಷ್ಣ ಮಂತ್ರ ಜಪವು ಎಲ್ಲ ದೋಷಗಳಿಂದಲೂ ಮುಕ್ತವಾಗಿತ್ತು ಎನ್ನುವುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಪವಿತ್ರ ನಾಮದ ವಿರುದ್ಧ ಎಸಗಬಹುದಾದ 10 ಅಪರಾಧಗಳೆಂದರೆ 1. ಪ್ರಭುವಿನ ಭಕ್ತರನ್ನು ನಿಂದಿಸುವುದು, ಪ್ರಭು ಮತ್ತು ಇತರ ದೇವತೆಗಳನ್ನು ಒಂದೇ ಮಟ್ಟದಲ್ಲಿ ಗ್ರಹಿಸುವುದು ಅಥವಾ ಅನೇಕ ದೇವರು ಇದ್ದಾರೆಂದು ಭಾವಿಸುವುದು. 3. ಗುರುಗಳ ಆಜ್ಞೆಯನ್ನು ನಿರ್ಲಕ್ಷಿಸುವುದು. 4. ಧರ್ಮಗ್ರಂಥಗಳ ವೇದಗಳ ಪ್ರಾಮಾಣ್ಯವನ್ನು ತೃಣೀಕರಿಸುವುದು. 5. ದೇವರ ಪವಿತ್ರ ನಾಮವನ್ನು ವ್ಯಾಖ್ಯಾನಿಸುವುದು. 6. ಜಪದ ಬಲದಿಂದ ಪಾಪಕೃತ್ಯಗಳನ್ನು ಎಸಗುವುದು. 7. ಶ್ರದ್ಧಾಹೀನರಿಗೆ ಪ್ರಭುವಿನ ನಾಮದ ಮಹಿಮೆಗಳನ್ನು ಬೋಧಿಸುವುದು. 8. ಪವಿತ್ರ ನಾಮದ ಜಪವನ್ನು ಐಹಿಕ ದೈವ ಭಕ್ತಿಗೆ ಹೋಲಿಸುವುದು. 9. ಪವಿತ್ರ ನಾಮವನ್ನು ಜಪಿಸುತ್ತಿರುವಾಗ ಅನಾಸಕ್ತಿಯಿಂದಿರುವುದು ಮತ್ತು 10. ಪವಿತ್ರ ನಾಮವನ್ನು ಜಪಿಸಿದರೂ ಐಹಿಕ ವಸ್ತುಗಳ ವ್ಯಾಮೋಹದಲ್ಲಿರುವುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು.
ಶ್ಲೋಕ 23 ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಕೇವಲ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವಷ್ಟರಿಂದಲೇ ವ್ಯಕ್ತಿಯು ಐಹಿಕ ಅಸ್ತಿತ್ವದಿಂದ ವಿಮೋಚನೆಯನ್ನು ಪಡೆಯಬಹುದು. ಕೇವಲ ಹರಿಕೃಷ್ಣ ಮಹಾಮಂತ್ರವನ್ನು ಜಪಿಸುವಷ್ಟರಿಂದಲೇ ವ್ಯಕ್ತಿಯು ದಿಟ್ಟವಾಗಿ ಪ್ರಭುವಿನ ಪಾದಕಮಲಗಳನ್ನು ನೋಡಲು ಸಮರ್ಥನಾಗುತ್ತಾನೆ. ಅಂದ್ರೆ ಭಗವಂತನ ನಾಮದ ಒಂದು ಮಹಿಮೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಪವಿತ್ರ ನಾಮ, ಭಗವಂತ ಬೇರೆ ಇಲ್ಲ, ಅವನ ನಾಮ ಬೇರೆ ಇಲ್ಲ ಅಂದ್ರೆ ಹೇಳ್ತಾರೆ. ಆಗ ಸುಮಾರು ಸತಿ ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ, ನೀರು ಅನ್ನೋ ಪದಕ್ಕೂ ವಾಸ್ತವದಲ್ಲಿ ನೀರಿಗೂ ವ್ಯತ್ಯಾಸ ಇದೆ ಅಂತ. ಆದ್ರೆ ಕೃಷ್ಣ ಮತ್ತೆ ಕೃಷ್ಣನ ನಾಮಕ್ಕೆ ಆ ರೀತಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಕೃಷ್ಣ ಅಂತ ಕೂಗಿದ ಕೂಡಲೇ ನಾಲಿಗೆ ಮೇಲೆ ಪರಮಾತ್ಮ ಅವನು ಅಲ್ಲಿ ಇದ್ದಾನೆ, ಬರ್ತಾನೆ ಅಂತ. ಹಾಗೆ ಅವನ ನಾಮ ಜಪಿಸುವಷ್ಟರಿಂದ ನಾವು ಪರಿಪೂರ್ಣತೆಯನ್ನ, ಭಗವಂತನ ಪಾದ ಕಮಲಗಳನ್ನ ನೋಡುವಷ್ಟು ಸಾಮರ್ಥ್ಯವನ್ನ ಕೂಡ ನಾವು ಪಡ್ಕೊಳ್ಳೋಕೆ ಇಲ್ಲಿ ಸಾಧ್ಯ ಆಗುತ್ತೆ ಅನ್ನೋದನ್ನಲ್ಲೇ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗ್ಲಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳು ತಮ್ಮ ಅನುಭಾಷ್ಯದಲ್ಲಿ ಹೀಗೆ ಹೇಳಿದ್ದಾರೆ: ಒಬ್ಬ ವ್ಯಕ್ತಿ ದಿವ್ಯ ಜ್ಞಾನವನ್ನು ಮಾತಾಜಿ ಸಾಧಿಸುತ್ತಿದ್ದಂತೆ 6 ಗಂಟೆ ಆಯ್ತಲ್ವಾ? ಸೋಮವಾರದಿಂದ ಮಾಡ್ಬೋದು, ದೊಡ್ಡದಿದೆ ಅಲ್ವಾ ಇದು ಮಾತಾಜಿ? ಸರಿ 6 ಗಂಟೆ ಆಯ್ತಲ್ವ ಮಾತಾಜಿ? ಓಕೆ, ಏನ್ ಮಾಡೋಣ ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿದ್ಧೇಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜಯ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜಯ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜಯ. ಹರಿಕೃಷ್ಣ. ಸೋಮವಾರದಿಂದ ಮುಂದುವರ್ಸೋಣ. ತುಂಬಾ ದೊಡ್ಡದಿದೆ ಸಮಯ ಹಿಡಿಯುತ್ತೆ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರಿಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರಿಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದ ಕೃಷ್ಣ ಮಾತಾಜಿ. ಮಾತಾಜಿ. ಲಲಿತಾ ಮಾತಾಜಿ, ನಂದು ಗ್ರೂಪ್ ಇಂದ ಇದಾಗ್ಬಿಟ್ಟು ಎಕ್ಸಿಸ್ಟ್ ಆಗ್ಬಿಟ್ಟಿದೆ ಮಾತಾಜಿ. ನಮ್ಮ ಹುಡುಗರು ಏನೋ ಮಾಡ್ಬಿಟ್ಟಿದ್ದಾರೆ. ನನಗೆ ಪ್ಲೀಸ್ ಶ್ಲೋಕ ಗ್ರೂಪ್ ಜಾಯಿನ್ ಮಾಡಿ ಮಾತಾಜಿ. ನಿಮ್ಗ ಆಯ್ತು. ಇವಾಗ ಪಾರ್ವತಿ. ಬರ್ತೀರಲ್ಲ ಮಾತಾಜಿ, ಅವ್ರಿಗೆ ಪ್ರವೀಣ ಮಾತಾಜಿ ಕೊಡಿ, ನಂಬರ್ ಹಾಕ್ತಾರೆ. ಪ್ರವೀಣ ಮಾತಾಜಿ ಈ ಗ್ರೂಪ್ ಅಲ್ಲಿ ಇದ್ದಾರ ಮಾತಾಜಿ? ಹೌದು, ಶ್ಲೋಕ ಗ್ರೂಪ್ ಅಲ್ಲಿ ಅವರೇ ಅಡ್ಮಿನ್. ಅವರೇ ಆ, ಅಡ್ಮಿನ್ ಇದ್ದಾರೆ, ಅವ್ರು ಮಾಡ್ತಾರೆ. ಅಲ್ಲ ಮಾತಾಜಿ, ನನ್ನ ಹತ್ರ ಲಿಂಕ್ಗಳೆಲ್ಲ ಹೊರಟೋಗ್ಬಿಟ್ಟಿದೆ. ಇದು ಎಲ್ಲೋ ಇತ್ತು, ಹುಡ್ಕೊಂಡು ಇದ್ರಲ್ಲಿ ಜಾಯಿನ್ ಆಗಿರೋದು ಮಾತಾಜಿ. ನನ್ನ ಮೊಮ್ಮಗ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾನೆ ಮಾತಾಜಿ. ನಿಮ್ ನಂಬರ್ ಕೊಡಿ, ನಾನು ನಿಮಗ್ ಕಳಿಸ್ಕೊಡ್ತೀನಿ ಲಿಂಕ್. ಮಾತಾಜಿ 6362. ಒಂದ್ ನಿಮಿಷ ಮಾತಾಜಿ ಹೇಳಿ. 6362 ಹಾ 08 08 3450. 3450 3450 ಕರೆಕ್ಟ್ ಅಲ್ಲ? ಮಾತಾಜಿ 6362083450. 50. ಮಾತಾಜಿ. ನಿಮ್ಗೆ ಮಾತಾಜಿ, ಲಲಿತಾ ಕಳಿಸ್ಕೊಡ್ತೀನಿ, ಆಮೇಲೆ ಅವ್ರಿಗೆ ಗ್ರೂಪ್ಗೆ ಆಡ್ ಮಾಡಿಸ್ಕೊಳ್ಳಿ ಮಾತಾಜಿಗೆ. ಮಾತಾಜಿ. ಹರೇ ಲಲಿತಾ ಕೃಷ್ಣ ಮಾತಾಜಿ, ಮಾತಾಜಿ, ಇದು ಧನ್ಯವಾದಗಳು ಮಾತಾಜಿ. ಗೀತಾ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರಿಕೃಷ್ಣ. ಲಲಿತಾ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಅಟೆಂಡೆನ್ಸ್ ಆಗಿದ್ರೆ ಏನ್ ಮಾಡದ ಮಾತಾಜಿ? ಅಟೆಂಡೆನ್ಸ್ ಆಯ್ತು. ಲಲಿತಾ ಮಾತಾಜಿ ಏನ್ ಮಾಡ್ಲಾ? ಹಾ ಮಾಡಿ. ಓಕೆ.